Nama TV presents Dance Mommy Dance. Dance, mommy, 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 dance. Mommy, mommy, get it, dance, mommy. Cooking, fighting, side, get it, dance, mommy. Smile, got the face in a dance, mommy. Bunny, mommy, dance, mommy, dance, mommy. Colorful. ಓಕೆ ನಮ್ಮ ಟಿವಿದು ಒಂದು ಪುನಃ ಅಣ್ಣನಾಗ್ಲಿಕ್ಕೆ ಅಕ್ಕನಾಗ್ಲಿಕ್ಕೆ ಅಮ್ಮನಾಗ್ಲಿಕ್ಕೆ ಆಂಟಿನಾಗ್ಲಿಕ್ಕೆ ಅಂಗ್ಲಾಗ್ಲಿಕ್ಕೆ ಅಜ್ಜನಾಗ್ಲಿಕ್ಕೆ ದೊಡ್ಡಪ್ಪನಾಗ್ಲಿಕ್ಕೆ ಚಿಕ್ಕಪ್ಪನಾಗ್ಲಿಕ್ಕೆ ಮಲ್ಲಾಗ್ಲಿಕ್ಕೆ ಎಲ್ಲಿ ಇಲ್ಲದಾಗ್ಲಿಕ್ಕೆ ಬರಿತಿಲ್ಲದಾಗ್ಲಿಕ್ಕೆ ಮಾತಾಡಲ್ಲ. ನಮಸ್ಕಾರ ಅಂಡ್ ವೆಲ್ಕಮ್ ಟು ಯೋರ್ ಫೇವರಿಟ್ ಶೋ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಆ್ಯಂಡ್ ಅರುಣಾ ಮಸಾಲಾ. ಖಂಡಿತ ಈ ಕಾರ್ಯಕ್ರಮದಲ್ಲಿ ಡೆಫಿನೆಟ್ಲಿ ಇರೋವಂಥದ್ದು ಒಂದು ಅದ್ಭುತವಾಗಿರುವಂತಹ ವಿಚಾರ. ಅದೇನು ಅಂತಂದರೆ, ನಮ್ಮ ಜೀವನ ಪರಿಪೂರ್ಣತೆಯನ್ನು ಕಾಣಬೇಕು ಅಂತಂದರೆ ತಾಯಿ ಅನ್ನುವಂತಹ ಒಂದು ಅದು ಆಸ್ತಿ ಅಂತಲೇ ಹೇಳ್ಬೋದು. ಅದು ಇಲ್ಲದೆ ಇದ್ದರೆ ಪರಿಪೂರ್ಣ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜೀವನ ಶುರುವಾಗುವಂಥದ್ದೇ ತಾಯಿಯಿಂದ. ಸೊ ಹಾಗಾಗಿ ಅಂತಹ ತಾಯಂದಿರಿಗೆ ಏನೋ ಒಂದು ಮಾಡಬೇಕು, ಏನೋ ಒಂದು ಕೊಡಬೇಕು, ಏನೋ ಒಂದು ಅವರಿಗೆ ಅವರ ಕಲೆಯನ್ನು ತೋರಿಸುವಂತಹ ವೇದಿಕೆ ಆಗಬೇಕು ಅಂತ ನಿರ್ಮಾಣ ಆಗಿರುವಂಥದ್ದೇ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅನ್ನುವಂತಹ ವೇದಿಕೆ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡಬೇಕು ಅಂತಂದರೆ ನನ್ನ ಜೊತೆ ನನ್ನ ಜಡ್ಜಸ್ಗಳು ಕೂಡ ಬಂದಿದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡುವಂತಹ ಸಮಯ. ಮೊದಲನೇದಾಗಿ ನಮ್ಮ ಜೊತೆ ಇದ್ದಾರೆ ಮುಂಬೈನಿಂದ ಆವಾಗ ಮಂಗಳೂರಿಗೆ ಬರೋದಕ್ಕೆ ಇವಾಗ ಅವ್ರಿಗಿರೋವಂಥ ರೀಸನ್ ದ್ಯಾಟ್ ಈಸ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್. ಆ್ಯಂಡ್ ಅವ್ರ ಮಮ್ಮಿ ನನಗೆ ಹೇಳ್ತಾನೆ ಇರ್ತಾರೆ ಥ್ಯಾಂಕ್ ಯು ಶೋಗೆ ಅಂತ, ಯಾಕೆಂತಂದರೆ ಆವಾಗ ಮನೆಗೆ ಬರ್ತಾರೆ ಅಂತ. ಸೊ ನಿತೇಶ್ ಕೋಟ್ಯಾನ್ ಅವರಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಟು ಶೋ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದೇ ರೀತಿ ನಮ್ಮ ಜೊತೆ ಇರೋವಂಥದ್ದು ಪ್ರತಿ ಸೀಸನಲ್ಲೂ ಎನರ್ಜಿಯನ್ನು ಜಾಸ್ತಿ ಮಾಡುವಂತಹ ಕೂಲ್ ಆಗಿರುವಂತಹ ಪರ್ಸನಾಲಿಟಿ ದ್ಯಾಟ್ ಈಸ್ ನಾನ್ ಅದರ್ ದ್ಯಾನ್ ಸೂರಜ್ ಸನೀಲ್ ಅವರಿಗೆ ಆತ್ಮೀಯವಾಗಿರುವಂತಹ ಸ್ವಾಗತ. ಓಕೆ, ತುಂಬಾ ಡಿಫ್ರೆಂಟಾಗಿ ಕಾಣ್ತಾ ಇದ್ದೀರಾ, ದಟ್ ಇಸ್ ರಿಯಲಿ ಕೂಲ್. ಆ್ಯಂಡ್ ಇನ್ನೊಬ್ಬರು ನಮ್ಮ ಜಡ್ಜಸ್ ಇವತ್ತು ಮಾನಸಿ ಸುಧೀರ್ ಅವ್ರು ಬರಬೇಕಾಗಿತ್ತು, ಬಟ್ ಕಾರಣಾಂತರದಿಂದ ಅವ್ರಿಗೆ ಬರೋದಕ್ಕಾಗ್ತಾ ಇಲ್ಲ. ಯಾರೋ ಒಂದು 25 ವರ್ಷದ ಹುಡುಗಿನ ಕೂರಿಸಿದ್ದಾರೆ, ಬಟ್ ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಮ್ಯಾಮ್ ನಿಮ್ಮ ಬಗ್ಗೆ ಇನ್ಫಾರ್ಮ್ ಮಾಡಿಲ್ಲ, ಯಾರು ಅಂತ ಹೇಳ್ತಾ ಇದ್ರೆ ತುಂಬ ಹೆಲ್ಪ್ಫುಲ್ ಆಗ್ತಾಯಿತ್ತು. ನಿಮ್ಮ ಹೆಸರು? ರೆಟ್ರೋದು ಹೊಸ ಎಪಿಸೋಡಿಗೆ ನಮ್ದೊಂದು ಹೊಸ ಗೆಟಪ್. ಓ ಮೈ ಗಾಡ್, ಮಾನಸಿ ಸುಧೀರ್ ಅವ್ರು ನೀವೇ ಅಲ್ವಾ? ನಾನೇ ಗೊತ್ತಾಗ್ತದಲ್ವಾ ಈ ವಾಯ್ಸ್ನಲ್ಲೇ. ವಾಯ್ಸಲ್ಲಿ ಕನ್ಫರ್ಮ್ ಆಯ್ತು. ಅಂದರೆ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಕೇಳಿದ್ರೆ ನೀವು ಬೇಜಾರು ಮಾಡ್ಕೋತೀರಾ ಅಂತ ಕೇಳಿಲ್ಲ. ಎನಿವೇಸ್ ವೆಲ್ಕಮ್ ಟು ದ ಶೋ. ಎಸ್, ಎನಿವೇಸ್ ಶೋ ಶುರು ಮಾಡುವಂತಹ ಸಮಯ. 3 ಜಡ್ಜಸ್ಗಳು ಕೂಡ ಅವ್ರದ್ದೇ ಆದ ರೀತಿಯಲ್ಲಿ ಒಂದು ಅರ್ಧ ಗಂಟೆ ಜಾಸ್ತಿ ಮೇಕಪ್ಗೆ ತಗೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣ್ತಾರೋ ಅಂಥದ್ದು. ತುಂಬ ಅಂದರೆ ನಿಮ್ಮ ಬಗ್ಗೆ ಅಲ್ಲ ಮೇಡಮ್, ನೀವು ತುಂಬ ಬೇಗ ಬಂದಿದ್ದೀರಾ. ಸೂರಜ್ ಅವರೊಂದು 3/4 ಗಂಟೆ ಜಾಸ್ತಿ ತಗೊಂಡ್ರು. ಇನಿ ಮಾತಲ್ಲ ಲೇಟ್ ಆವಂದನ್ ಮಾರೆ. ಬಟ್ ಎನಿವೇಸ್ ನೋ ಪ್ರಾಬ್ಲಮ್, ಯಾನಿಲ್ಲ, ಐ ವಿಲ್ ಹ್ಯಾಂಡಲ್ ಇಟ್. ಯಾನು ಏಪಲ್ ಆನ್ ಟೈಮ್ ಒಪ್ಪುತ್ತೆ. ಸೊ ಒಂಚೂರು ಏನನ್ನು ಫಾಲೋ ಅಂತಾನೆ ಇರಲ್ಲ ಯೂಸ್ ಆಫ್ ಫ್ಯೂಚರ್ ಅದೇ ಹಿಂಗೇನು ಚಾಲೆ ಸರ್ ಅವ್ರು 2 ಸಲ ಪನ್ಪುನ ತಿಟ್ಟ ವಿಷಯ ಅತ್ತವು. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಓಕೆ ಅಂಜನ ಇನ್ನಿತ ಶೋ ಶುರು ಮಲ್ಪನ ಅಂಜನ ಟೈಮ್ ಸುಷ್ಮಾ ಪ್ರದೀಪ್ ಮೇರೆ ರೆಡಿ ಆದಂತಂದಿರು ಗಿಟಾರ್ ಅವನು ಮತ್ತು ರೆಡಿ ಮಲ್ತೊಂದಿಲ್ಲ ಇನ್ನಿತ ಪರ್ಫಾರ್ಮೆನ್ಸ್ಗೋಸ್ಕರ. ಸೊ ಪ್ಲೀಸ್ ವೆಲ್ಕಮ್ ಸುಷ್ಮಾ ಪ್ರದೀಪ್. कि
मिल गया हमसे घर कोई जल गया जलने दे चलने दे पिया तू अब तो आजा हे वो आ गया देखो देखो वो आ गया पिया तू अब तो आजा शोला सा मन बहके आके बुझा जा तन की ज्वाला ठंडी हो जाए ऐसे गले लगा जा ఓకే 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 మేడం ఈరోజు ఏం చేయండి ಖುಷಿ ಅನ್ನೋದು ಅವು ಹಂಚಬೋಡು ಅವು ಪಾತ್ರೆ ಬೋಟ್ ನೋಡ ಸೊ ಜಡ್ಜಸ್ನಾಗ್ಲಿ ಎಂಜಾಣದ್ ಕೇನ್ಗ ಸುರುಕಾದ ಭಾರಿ ಪೊರ್ಲು ತೋಜೊಂದುಲ್ಲೇರಿ ನೀ 3 ಜನಲ ಸೊ ಸೂರ್ಯ ಸರ್ಡ್ ಕೇನ್ಗೆ ಎಂಜಾಣದ್ ಸುಷ್ಮಾ ಎಸ್ ಸರ್ ಎಂಚಾನ್ ಪರ್ಫಾರ್ಮೆನ್ಸ್ ಮಂದಿರೇಗ್ ಎಂಕು ಸರಿಯಾಂಡು ಹಾಂ ದಾದಾ ಅನ್ಪೀರ ಪೂರ ಕರೆಕ್ಟ್ ಮಂದೆ ಓಕೆ ಆದ್ರ ಮಾತ್ರ ಪಲ್ಲೆ ಪಲ್ಲೆ ದಾದ ಒಂದು ಬಂಡ್ರೆ ಮಾತ ಪಲ್ಲೆ ಈರ್ಪಾನರ್ ಓಲ್ ಪಂಡ ಮಾರ್ಕ್ಸ್ ಕಟ್ ಆಪುಂಡ ಎನಿವೇ ಸುಷ್ಮಾ ಇಂಕ್ ಫಸ್ಟ್ ಆಫ್ ಆಲ್ ಇರ್ನ ಪರ್ಫಾರ್ಮೆನ್ಸ್ ಮಸ್ತ್ ಮಸ್ತ್ ಲೈಕ್ ಇಷ್ಟ ಆಯ್ನ್ ಪಂಡ ಸಾಂಗ್ ಸೆಲೆಕ್ಷನ್ಸ್ ಥ್ಯಾಂಕ್ ಯು ಸರ್ ವೆರಿ ನೈಸ್ಲಿ ಸಾಂಗ್ ಸೆಲೆಕ್ಟೆಡ್ and very good costume changeover is the highlight of your performance and every movements ath clarity waves perfections ittene ಥ್ಯಾಂಕ್ ಯು and irna expression eddetende ir pakka retro style heroine nakane tojondittar ಥ್ಯಾಂಕ್ ಯು and onji ponne irorti without anyone's help mooji costume change mantu baidar and props usage la small props ittine onji chair onji umbrella anchapura ಅವೇನು ವೆರಿ ನೀಟ್ಲಿ ಇರು ಯೂಸ್ ಮಾಡ್ತದೆ ಮಸ್ತ್ ಎಡ್ಡೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಥ್ಯಾಂಕ್ ಯು ಆ್ಯಂಡ್ ದಿಸ್ ಇಸ್ ವಾಟ್ ಐ ಕಾಲ್ ಆ್ಯನ್ ಔಟ್ಸ್ಟ್ಯಾಂಡಿಂಗ್ ಫ್ಯಾಂಟಾಸ್ಟಿಕ್ ಸರ್ ಐ ವಾಸ್ ರಿಯಲಿ ವೇಟಿಂಗ್ ಫಾರ್ ದಿಸ್ ದಾಬಣ್ಣ ಒಂದೆಟ್ಟು ಪ್ಯೂರ್ ಡಾನ್ಸಿಂಗ್ ಇತ್ತಂಡು ದಾಲ ಗಿಮಿಕ್ಸ್ ಅವು ಒಂದು ಮಸಾಲಾಸ್ ದಾಲ ವಿ ಆರ್ ಲುಕಿಂಗ್ ಫಾರ್ ಹಿಯರ್ ಡಾನ್ಸ್ ಟ್ಯಾಲೆಂಟ್ಸ್ ದ್ಯಾನ್ ಎನಿಥಿಂಗ್ ಸೊ ಇಂಕೊಂದು ಪ್ಯೂರ್ ರೆಟ್ರೋ ಸ್ಟೆಪ್ಸ್ ವಿತ್ ವೆರೈಟೀಸ್ ಆಫ್ ವೇರಿಯೇಷನ್ ಸ್ಟೆಪ್ಸ್ ಇಡಿತ್ತಂಡು ಇರು ಬಾರಿ ಲಾಯ್ಕ್ ಅವನ್ ಎಕ್ಸಿಕ್ಯೂಟ್ ಮಾಡ್ತಾರೆ ಓಲ ಹಾಚ್ ಪಾಚ್ ಅವಂದೆ ಆ್ಯಂಡ್ ಪ್ರತಿ ಒಂಜಿ ಸಾಂಗ್ ಬೋಡಿತ್ನ ಒಂಜಿ ಫಸ್ಟ್ ಸಾಂಗ್ ಇನೋಸೆಂಟ್ ಎಕ್ಸ್ಪ್ರೆಷನ್ ಬೋಡಿತ್ನ ಸೆಕೆಂಡ್ ಸಾಂಗ್ ಅತೆ ರೊಮ್ಯಾಂಟಿಕ್ ಎಕ್ಸ್ಪ್ರೆಷನ್ ಆ್ಯಂಡ್ ಥರ್ಡ್ ಒನ್ ಇಸ್ ಬರ್ಡ್ ಐ ಎಕ್ಸ್ಪ್ರೆಷನ್ಸ್ ಪನ್ಪ ಎಂಕುಲು ಅವು ಐಟಮ್ ಸಾಂಗ್ ಮಂತ್ನಾಗ ಆ ಎಕ್ಸ್ಪ್ರೆಷನ್ಸ್ ಪುರ ಎಂಕ್ ತಿವರ್ತಿಕನ್ ಆ್ಯಂಡ್ ದಿಸ್ ಇಸ್ ವಾಟ್ ವಿ ಎಕ್ಸ್ಪೆಕ್ಟ್ ಇನ್ ದಿಸ್ ರೌಂಡ್ ಆ್ಯಂಡ್ ದಿಸ್ ಇಸ್ ಒನ್ಸ್ ಅಗೇನ್ ಐ ವುಡ್ ಕಾಲ್ ಇಟ್ ಆಸ್ ಎ ಔಟ್ಸ್ಟ್ಯಾಂಡಿಂಗ್ ಕೋರ್ ಲೆವೆಲ್ ಪರ್ಫಾರ್ಮೆನ್ಸ್ ಆಲ್ ದ ಬೆಸ್ಟ್ ಟು ಯು ಬಟ್ ನೆಕ್ಸ್ಟ್ ರೌಂಡ್ ಎಕ್ಸ್ಪೆಕ್ಟೇಷನ್ ಸೆಲೆಕ್ಟ್ ಆಡ ಡೆಫಿನೆಟ್ಲಿ ಹೈ ಉಪ್ಪುಂಡು ಓಕೆ ಆಲ್ ದ ಬೆಸ್ಟ್ ಯು ಥ್ಯಾಂಕ್ ಯು ಸೋ ಮಚ್ ಆ ರಡ್ಸಲ ಬಂಡೇರಿ ರಡ್ಸಲ ಅಡವರಿಯರ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಅಂಜನೆ ನನ್ನ ದಿಕ್ಕಾಡಿರ ರೆಸ್ಪಾನ್ಸ್ ಆ್ಯಂಡ್ ಮಾನಸಿ ಮ್ಯಾಮ್ ನೀವು ಹೇಳಿದ್ರಿ ಒಂದು ಪರ್ಫಾರ್ಮೆನ್ಸ್ಗೆ ಒಬ್ಬರಿಗೆ ಎಲ್ಲ ಚೆನ್ನಾಗಿತ್ತು ಚೇರ್ ರೆಡ್ ಕಲರದ್ದು ಚೆನ್ನಾಗಿರಲಿಲ್ಲ ಅಂತ ಸೊ ಅದಕ್ಕೆ ನೋಡಿ ಸ್ಪೆಷಲ್ ಆಗಿರೋ ಚೇರ್ ತಗೊಂಡ್ಬಂದಿದ್ದಾರೆ ನಿಮಗೋಸ್ಕರ ನೋಡಿ ಆ ಚೇರ್ ಕೂಡ ಏನೋ ಕಾಸ್ಟ್ಯೂಮ್ ಹಾಕೊಂಡು ಕೂತಿದೆ ಹೌದು ಮತ್ತೆ ಹಾಗೆ ಬಿಡ್ಲಿಲ್ಲ ಅಲ್ವಾ ಹಾಗಾಗಿ ಇದು ತುಂಬಾ ಚೆಂದ ಆಗಿದೆ ಥ್ಯಾಂಕ್ ಯು ಮ್ಯಾಮ್ ಎಸ್ ಸುಷ್ಮಾ ಅವರೇ ಎಸ್ ಮ್ಯಾಮ್ ಹ್ಯಾಟ್ಸ್ ಆಫ್ ಥ್ಯಾಂಕ್ ಯು ಮ್ಯಾಮ್ ತುಂಬಾ ಅಂದ್ರೆ ತುಂಬಾ ಚೆಂದ ಆಗಿದೆ ನನಗೆ ಇಷ್ಟವರೆಗೆ ಬಂದದಲ್ಲಿ ತುಂಬ ನೀಟ್ ಫಿನಿಶಿಂಗ್ ಇದ್ದ
ಪರ್ಫಾರ್ಮೆನ್ಸ್ ಅಂತ ಅನಿಸಿತು. Thank you, ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸ್ ನೀವು ಮಾಡಿದ್ದು ತುಂಬ ಕ್ಲಿಯರ್ ಆಗಿತ್ತು. ಅಂದರೆ ಪಾಯಿಂಟ್ ತಾಳಕ್ಕೆ ಸರಿಯಾಗಿ ಅಷ್ಟು ಕ್ಲೀನಾಗಿ ನೀವು ಗ್ರೇಸ್ಫುಲ್ಲಾಗಿ ಮೂಮೆಂಟ್ಸ್ ಕೊಡ್ತಿದ್ರಿ. ಎಕ್ಸ್ಪ್ರೆಷನ್ ಕೂಡ ತುಂಬ ಚೆಂದ. ಮತ್ತು ಆ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಬಂದಾಗ ಒಂದು ಏಕ್ದಮ್ ಒಂಥರ ಟೋಟಲ್ ಡಿಫ್ರೆಂಟ್. ನನಗಂತೂ ದೀಪಿಕಾ ಪಡ್ಕೊಂಡೆ ಡ್ಯಾನ್ಸ್ ಮಾಡ್ದಾಗ ಕಾಣ್ತಾ ಇತ್ತು. ತುಂಬ ಚೆಂದ ಕಾಣ್ತಿದ್ರಿ. ಐ ಲವ್ಡ್ ಇಟ್. ಸೂಪರ್ ಪರ್ಫಾರ್ಮೆನ್ಸ್. ಆಲ್ ದ ಬೆಸ್ಟ್. ಓಕೆ, ಇನ್ನೊಬ್ಬರ ಒಂದು ಕಮೆಂಟ್ ಸಿಕ್ಕಿದ್ರೆ ಮತ್ತೆ ಅಡ್ಡ ಬೀಳ್ಬೋದು ನೀವು. ಓಕೆ, ಸೊ ಓವರ್ ನಿತೇಶ್ ಸರ್. ಸುಷ್ಮಾ ಪ್ರದೀಪ್ ನಮಸ್ತೆ ಎಂಚೋಲರ್ ಸೌಖ್ಯತೆ ಸೌಖ್ಯ ದುಮ್ಮೆ ತಿಲ್ಪು ನಿಂಗೆ ಗೊತ್ತಂಡ. ಓಕೆ, ಸುಷ್ಮಾ ನಿರ್ನ ಈ ಪರ್ಫಾರ್ಮೆನ್ಸ್ ತುಯರ ಪಂಡ ಇರ್ನ ಹಾರ್ಡ್ ವರ್ಕ್ ತೋಜೊಂದು ನೆಟ್ ಮಸ್ತ್. ಥ್ಯಾಂಕ್ ಯು ಸರ್. ದಯಪಂಡ ಇರ್ನ ಕಂಪೇರ್ ಟು ಯುವರ್ ಪ್ರೀವಿಯಸ್ ಎಪಿಸೋಡ್ ಪರ್ಫಾರ್ಮೆನ್ಸ್ ಇಂದು ಪರ್ಫಾರ್ಮೆನ್ಸ್ ಒಂಚೂರು ಲೆವೆಲ್ ಮಿತ್ತಿತ್ತು. ಥ್ಯಾಂಕ್ ಯು ಸರ್. ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್ ಯು, ಪನೋಡ್ ದಾದ ಪಂಡ ಇರ್ನ ಮೂಜಿ ಕಾಸ್ಟ್ಯೂಮ್ಲ ಬಾರಿ ಎಡ್ಡೆತ್ತನ್. ಯು ಆರ್ ಲುಕಿಂಗ್ ವೆರಿ ವೆರಿ ಬ್ಯೂಟಿಫುಲ್. Thank you, sir. ಟಿಪಿಕಲ್ ರೆಟ್ರೋ ಸ್ಟೈಲ್ಡ್ ಎತ್ತನ್. Thank ಇಟ್ you, ವಾಸ್ sir. Thank you ಸೂಪರ್, so much, sir. ವೆರಿ ಗುಡ್. Thank you. ಬೊಕ್ಕೊಂಜಿ ದಾದ ಪನ್ಪುನ ಮಂಡ ಸಾಂಗ್ ಸೆಲೆಕ್ಷನ್ ಮಸ್ತ್ ಎಡ್ಡೆ ಸಾಂಗ್ ದೆತೊಂದರ್ ಫ್ರಮ್ ದ ಬಿಗಿನಿಂಗ್ ಟು ಎಂಡ್. ಬ್ಯೂಟಿಫುಲಿ ಸೆಲೆಕ್ಷನ್, ಸೂಪರ್ ಸಾಂಗ್ ಸೆಲೆಕ್ಷನ್, ವೆರಿ ನೈಸ್. ಅವೇನು ಯೂಸ್ ಲಂಚೆನೆ ಮಂತದಾರ್ ಬಾರಿ ಎಡ್ಡೆ ಆತನ್. ಥ್ಯಾಂಕ್ ಯು. ಬೊಕ್ಕೊಂಜಿ ಮೂಮೆಂಟ್ ಇರ್ನ ಮೂಮೆಂಟ್ ಉಂಡತೆ ಬುರ್ತುಜಾರ್ ಇರೆಗೆ ಕೊರಿಯೋಗ್ರಾಫರ್ ಎಂಚ ಪಂತೇರ್ ಇರ್ ಅವೇನು ಟ್ರೈ ಮಂತದಾರ್ಲ ಈ ಸ್ಟೇಜ್ ಬಾರಿ ಎಡ್ಡೆತ್ತನ್. ಇರ್ನ ಒಂಜೊಂಜಿ ಎಕ್ಸ್ಪ್ರೆಷನ್ ದೊಟ್ಟಿಗೆ ಮೂಮೆಂಟ್ಸ್ಲ ಸೂಪರ್ ಬಿತ್ತನ್. ಇಟ್ ವಾಸ್ ಲೈಕ್ ಅ ಪ್ಯೂರ್ ರೆಟ್ರೋ ಆ್ಯಕ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಒನ್ ಮೋರ್ ಥಿಂಗ್, ಒಂಜಿ ಎಂಕ್ ಪಂಡ ಒಂಚೂರು ಆಡಾಂಡ್ ದಾದ ಅನ್ಪಂಡ ಚೇಂಜಸ್ ಮನ್ಪನಾಗ ಸ್ಟೇಜ್ ಬ್ಲ್ಯಾಂಕ್ ಆದಿತ್ತನ್. ಚೇಂಜಸ್ ಮನ್ಪನಾಗ ಅವು ಒಂಜಿ ಅವಾಯ್ಡ್ ಮನ್ಪಲೆ ಪಂಡ ಐದರ್ ಯು ಯೂಸ್ ಸಮಥಿಂಗ್ ಆನ್ ಸ್ಟೇಜ್ ಆ್ಯಂಡ್ ಚೇಂಜ್ ಯುವರ್ ಕಾಸ್ಟ್ಯೂಮ್ಸ್. ಓಕೆ ಸರ್. ಇರ್ ದಾದ ಮಂತರ ಪೋಯರ್ ಮುಲ್ಪ ಸ್ಟೇಜ್ ದಾಲ ಅವಂದಿಜ್ಜಿ ಸೊ ಮಸ್ತ್ ಬ್ಲ್ಯಾಂಕ್ ಆಂಡ್ ಎಂಕ ಅಂಚ ಫೀಲ್ ಆಂಡ್ ಅವೊಂಜಿ ಮನ್ಪೊಡ್ಚಿ ನೆಕ್ಸ್ಟ್ ಟೈಮ್ ಅಂಚ ಬ್ಲ್ಯಾಂಕ್ ದಿವರ್ಚಿ. ಬಟ್ ಓವರ್ ಆಲ್ ಇಟ್ ವಾಸ್ ಸೂಪರ್ ಪರ್ಫಾರ್ಮೆನ್ಸ್. For me, it's a Chandamarutha performance. Very good. But one more thing. But onjine nepdile. Please stage blank divorce. Okay, please stage it at the stage and use manpule. Okay, utilize manpule. Something dalo onji did add bokanical change manpule. ಹೋದು ಮಸ್ತ್ ಪೊಡ್ತಾನಾಗ ಮುಲ್ಪ ಎಂಕಲ್ ತೂಪನ್ ದಾದ ಹಾಪುಂಡು. ಓಕೆ, ಗುಡ್ ಪರ್ಫಾರ್ಮೆನ್ಸ್. ಇಂಚೆನ ಒಪ್ಪಡಿರ್ನ ಹಾರ್ಡ್ ವರ್ಕ್ ಇನಿ ತೋಜಿನ ಐಕೆ ಅನ್ನೊಂದು ಕುರೊಂದಿಲ್ಲ ದಯಪಂಡ ರೆಡ್ ಎಪಿಸೋಡ್ ದುಂದು ಒಂಚೂರು ಲೆವೆಲ್ ಮಿತ್ತಿತ್ತನ್. ಸೊ ವಿಶ್ ಯು ಗುಡ್ ಲಕ್. ಇಂಚೆನೆ ಮಿತ್ತು ಪೋಂದು ಎಪ್ಪಲೆ. ವಿಶ್ ಯು ಮೆನಿ ಮೆನಿ ಗುಡ್ ಲಕ್ ಆ್ಯಂಡ್ ಬೆಸ್ಟ್ ವಿಶಸ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮಾದ ಮುಗಿನ ಅಡ್ಡಬುರ್ನ ಬುರ್ಲಿ ಅಡ್ಡಬುರ್ ತಿರುಗಿ ಬಚ್ಚಿನ ನೋ ಪ್ರಾಬ್ಲಮ್. ಬಟ್ ಚಂಡಮಾರುತ ಪರ್ಫಾರ್ಮೆನ್ಸ್ ಮಾತ ಕೊರಿಯರ್ ಸರ್ ಇತ್ತೆ ಈ ವರ್ಷ ಎಂಚ ಬಂಡ ಪ್ರತಿ ತಿಂಗಳು ಬರ್ಸೋಂಡು ನಾನು ಅಂದಿಡ್ದ ಹತ್ರ ಕೂಡ ಬರ್ಸಾತನ ಅವಳ ಬಂಗಾನೆ. ಬಟ್ ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಎಂಚ ಫೀಲ್ ಆಂಡಿರುತ್ತೆ ಯಾಕಡೆ ಒಂದು ಅರ್ಧ ಇದ್ದೇನೆ ಎಂಚ ಅನ್ಪನಪ್ಪ ಎಂಕೆ ಹೆಡ್ಡೆ ಆತ ನಗ್ಲೆ ಹೆಡ್ಡಾವ ಬಟ್ ಈರೆಗೆ ಎಂಚ ಆಂಡಿತ್ತೆ ಮಸ್ತ್ ಖುಷಿ ಆಯ್ತು. ಎಂಚ ಫೀಲ್ ಆಪತ್ತಲ್ಲ ಈತ್ ಎಡ್ಡೆ ಕಮೆಂಟ್ಸ್ ಮಾತಾಡಕ್ಲ ತಿಕ್ಕುಜಿ. ಸೊ ದಾದ ಇನ್ನೊಂದಿಲ್ಲ ಫ್ಯೂಚರ್ಗೆ ದಾದ ಅನ್ಬೋದು ನೆಕ್ಸ್ಟ್ ರೌಂಡ್ಗೆ ಮಸ್ತ್ ಪ್ರಾಕ್ಟೀಸ್ ಮಾಡ್ತದ್ದು. ನನ್ನ ಅಂತ ಲೈಕ್ ದ ಪರ್ಫಾರ್ಮೆನ್ಸ್ ಮಾಡ್ಪ ಖಂಡಿತ. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಈ ಚೇರ್ದ ಬಗ್ಗೆ ಬಲ್ಲ ಒಂದು ಏರ್ನ ಕಾನ್ಸೆಪ್ಟ್ ಒಂದು ಒಲ್ಪ ಈ ನಮ್ಮದು ಚೇರ್ ಮತ್ತಿಕ್ಕೂ ಎಂಜಿನ ವಿಷಯ ಕೊರಿಯೋಗ್ರಾಫರ್ ಸರ್ ಮಾಡ್ತೀನಿ. ಅರೆ ಮಲ್ತ್ಕೋರ್ನಾ ಅರೆ ಬೇಲೆ ಸುಮಾರು ಅದೇ ಡ್ಯಾನ್ಸ್ ದೊಡ್ಡ ಇಂಚಿನ ಬೇಲೆ ಮತ್ತೆ ಕೊರ್ಬರಿ. ಎನಿವೇಸ್ ವಿಶ್ ಯು ಆಲ್. ಬಂದಿತ್ತೇರು ಸ್ಟ್ಯಾಂಡಿಂಗ್ ಓವೇಷನ್ ತಿಕ್ಕೋಡೆ ಈ ಸತಿ ಬಂದು ಅದೇ ಹೆಂಗ್ ಚಾಲೆಂಜ್ ಬರ್ದಿತ್ತೇರು. ಫ್ಯಾಂಟಾಸ್ಟಿಕ್. ಈರ್ ದಾದ ಬಂಡರ ಬಗ ಸರ್ ಚಾಲೆಂಜ್ ಅಕ್ಸೆಪ್ಟೆಡ್ ಬಂದಿತ್ತೆ. ಹೆಂಗ್ ಬಾರಿ ಖುಷಿ ಆಯ್ತು. ಅವು ಇದು ಫೋನಾಗ ಇಂಜ ಬೋಲಿ ಈಗ ಇಂಜ ಬೋಲಿ ಗತ್ತಡವೆ. ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್. ಎಂಗ್ಲೆಗಂತೂ ಖುಷಿ ಆಪುಂಡು. ಈರ್ ಖುಷಿ ಇತ್ತಿನ ಕಂಟೆಸ್ಟೆಂಟ್ಸ್ ಖುಷಿ ಇತ್ತಿನ ಎಂಗ್ಲೆಗ್ ಐಡ್ದ ಮಲ್ಲ ಖುಷಿ ಬೇತೆ ದಾಲೇಜಿ ಆ ಖುಷಿ ದಾದ ಅನ್ ಬರೀ ಇಲ್ಲಡೆಬೋದು ಎಲ್ಲ ಸರಿ ಉನ್ಪೆ ಪೂರ ಡಯಟ್ ಇತ್ತು. ಅಯ್ಯೋ ಸರಿ ಉಣ್ಣಾಗ ಇಡೊಂಜಿ ಆಯಿಲ್ದ ಐಟಮ್ ದಾದ ಅನ್ ಬರೀರಿ ಆಯಿಲ್ದ ಪೂರಲ್ಲ ಕಬಾಬ್ ಒಂದು ಪೂರ ಮಾತ ಇದು ಇನ್ನಿ ಇಡೀ ಚಿಕನ್ ಸ್ಟಾಲ್ ಇರ್ ನಿಲ್ಲಡುಪ್ಪು. ಎನಿವೇಸ್ ಐಕ್ ಒಂಜಿ ಎಡ್ಡ ಆಯಿಲ್ ಯೂಸ್ ಮಾಡ್ಬೇಕು ದಾಪಣ ಇಂಜಿನ ಫ್ಯಾಟ್ ಮಾತ್ರ ಜಾಸ್ತಿ ಅಂಡ್ ಡ್ಯಾನ್ಸ್ ಮಾಡ್ತಾರೆ ಬಂಗ ಆಪ್ನಿರಿ. ಸೊ ಐಕೋಸ್ಕರ ನಮ್ಮ ಸೈಡ್ ದಿರಗ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕೊರ್ಬೆ. ಸೊ ಕಬಾಬ ಬೊಕ ಚಿಲ್ಲಿಯ ಬೊಕ ಎಣ್ಣೆಡು ಸುಮಾರು ಐಟಮ್ ಮಲ್ಪರ ಮಾತ ಮಲ್ದು ತಿನ್ನೆ. ಆ್ಯಂಡ್ ಇರೆಗ್ಲ ಇರ್ನ ಕೊರಿಯೋಗ್ರಾಫರ್ಗಳ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ತುಂಬಾ ಅದ್ಭುತವಾಗಿರುವಂಥ ಒಂದು ಪರ್ಫಾರ್ಮೆನ್ಸನ್ನು ನೋಡಿಕೊಂಡು ಬಂದಾಯಿತು. ಆ್ಯಂಡ್ ಇವಾಗ ಇಟ್ಸ್ ಟೈಮ್ ಫಾರ್ ಎ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಬಟ್ ಬ್ರೇಕ್ ತಗೊಳ್ಳೋದಕ್ಕಿಂತ ಮುಂಚೆ ಹೇಳುವಂಥ ವಿಚಾರ ಏನು ಅಂತಂದರೆ ಇವಾಗ ಬ್ರೇಕ್ ಟೈಮಲ್ಲಿ ನೀವೇನು ಮಾಡ್ತೀರಾ
ಕಿಚನ್ಗೆ ಹೋಗ್ತೀರಾ, ಕಿಚನ್ಗೆ ಹೋಗಿ ಏನಾದರೂ ತಿನ್ನಬೇಕು ಅಂತ ನಿಮ್ಗೆ ಅನಿಸುತ್ತೆ. ಆವಾಗ ಕಿಚನ್ ನೋಡಿ, ನೀವು ನಿಮ್ಮ ಕಿಚನು ನೋಡಿದಾಗ ಅನಿಸುತ್ತೆ ಅಯ್ಯೋ ಸ್ವಲ್ಪ ಬ್ಲ್ಯಾಂಕ್ ಇದೆ, ಒಳ್ಳೊಳ್ಳೆ ಐಟಮ್ ಬೇಕು ಈ ಕಿಚನ್ಗೆ ಅಂತ. ಸೊ ಅದಕ್ಕೇನು ಮಾಡಬೇಕು, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್ ಇಲ್ಲಿಗೆ ಹೋಗಬೇಕು ಆ್ಯಂಡ್ ಅಲ್ಲಿ ನಿಮ್ಮ ಕಿಚನನ್ನು ಬ್ಯೂಟಿಫುಲ್ ಆಗಿ ಮಾಡೋದಕ್ಕೆ ಆ್ಯಂಡ್ ಕಿಚನಲ್ಲಿ ಅಡುಗೆ ಅದು ಬ್ಯೂಟಿಫುಲ್ ಆಗಬೇಕು ಅಂತಂದರೆ ಏನೆಲ್ಲ ಬೇಕು ಎಲ್ಲ ಐಟಮ್ ಅಲ್ಲಿರುತ್ತೆ. ಸೊ ಕಿಚನಿಗೆ ನೋಡಿ ಮೇಲೆ ನೋಡಿದಾಗ ಹಂಗಾಗುತ್ತೆ ಆ್ಯಂಡ್ ಕೆಳಗೆ ನೋಡಿದಾಗ ಫ್ಲೋರ್ ನೋಡ್ತೀರಾ, ಫ್ಲೋರ್ ತುಂಬಾ ಗಲೀಜಾಗಿರುತ್ತೆ, ಸ್ವಲ್ಪ ಪಳಪಳ ಹೊಳಿಬೇಕು ಅಂತ ನಿಮ್ಗೆ ಅನಿಸುತ್ತೆ. ಅವಾಗ ಏನು ಮಾಡಬೇಕು, ಫ್ಲೋರೋಮಾ ಫ್ಲೋರ್ ಕ್ಲೀನರನ್ನು ನೀವು ಬಳಸಬೇಕು. ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡು ಕಮ್ ಬ್ಯಾಕ್. Mommy dance, dance, mommy dance, dance, mommy dance. ವಿರಾಮದ ನಂತರ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ದ್ಯಾಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ನಡೀತಾ ಇದೆ. ನಿಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಆ್ಯಂಡ್ ಡೆಫಿನೆಟ್ಲಿ ಮಕ್ಕಳು ಆರೋಗ್ಯವಂತರಾಗಿರಬೇಕು ಅಂತಂದರೆ ನೀವೇನು ಮಾಡಬೇಕು, ಒಳ್ಳೆ ಕ್ವಾಲಿಟಿ ಫುಡ್ ಕೊಡಬೇಕು. ಅದರ ಜೊತೆಗೆ ಚಿತ್ರಕೂಟ, ಶಿಶು ಪೋಷಕ್, ನ್ಯಾಚುರಲ್ ಫುಡ್ ಇದನ್ನು ಕೊಟ್ಟರೆ ನಿಮ್ಮ ಮಕ್ಕಳು ತುಂಬಾ ದಷ್ಟಪುಷ್ಟವಾಗಿ ಬೆಳೀತಾರೆ. ಸೊ ಅದನ್ನು ದಯವಿಟ್ಟು ಕೊಡಿ ಅನ್ನೋವಂಥದ್ದು ನನ್ನ ಒಂದು ವಿನಂತಿ. ಇವಾಗ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗುವಂತಹ ಸಮಯ ಆ್ಯಂಡ್ ಕಂಟೆಸ್ಟೆಂಟ್ ರೆಡಿ ಆಗಿದ್ದಾರೆ. ರಾಧಿಕಾ ಉಮೇಶ್ ಅವರು ಬರ್ತಾ ಇದ್ದಾರೆ. ಪುಟ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ಪ್ಲೀಸ್ ವೆಲ್ಕಮ್ ರಾಧಿಕಾ ಉಮೇಶ್. गुलशन में गुल खिलते हैं जब सहरा में मिलते हैं, गुलशन में गुल खिलते हैं जब सहरा में मिलते हैं, मैं और तू महबूबा 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 महबूबा। गुलशन में गुल खिलते हैं जब सहरा में मिलते हैं, गुलशन में गुल खिलते हैं जब सहरा में मिलते हैं, मैं और तू। ಮೆಹಬೂಬಾ ಮೆಹಬೂಬಾ ಓಕೆ. ಸೊ ಇರಾಗ ಎಂಚಾಂಡು ಸೊ ಒಂದುವೇ ಪರ್ಟಿಕ್ಯುಲರ್ ಸಾಂಗ್ ದಾಯ ಸೆಲೆಕ್ಟ್ ಮಾಡ್ತಾರೆ ಈಗ ಇನ್ನು ಕೊರಿಯೋಗ್ರಾಫರ್ ಸೆಲೆಕ್ಟ್ ಮಾಡಿದ್ದೀನಿ ಅವ್ರು ಬಂದಿರಿ ಓಕೆ ಅಂಡರ್ ಓಕೆ. ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಅಕ್ಲಿಗೆ ಎಂಚಾಂಡ್ ಕೇನು ಕತೆ ಓಕೆ ಈಗ ತುಂಬದಲ್ಲ ಮಂಡ್ರೆ ಐದು ಬೊಕ್ಕನ ಬಾತಾರೆ ಕತೆ. ಸೊ ಇತ್ತ ಮಾನಸಿ ಮ್ಯಾಮ್ ಆರೇಂಜ್ ಅನ್ಬೇಕೇನ್ಗ ಓವರ್ ಟು ಯು. ರಾಧಿಕಾ ಅವರೇ ನಮಸ್ತೆ. ನಮಸ್ತೆ. ಚಂದ ಕಾಣ್ತಿದ್ದೀರಿ.
ಸಾಂಗ್ ಸಿಲೆಕ್ಷನ್ ತುಂಬ ಚೆಂದ ಇತ್ತು. ಕೊರಿಯೋಗ್ರಫಿ ಕೂಡ ನಿಮ್ಮ ಕೊರಿಯೋಗ್ರಫರ್ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ನನಗೆ ನಿಮ್ಮ ಪ್ರೆಸೆಂಟೇಷನಲ್ಲಿ ಅಂದರೆ ಏನೋ ಮಿಸ್ಸಿಂಗ್ ಏನೋ ಅನ್ನಿಸ್ತಾ ಇತ್ತು. ನಾನು ಏನು ಅಂತ ಈಗಲೂ ಯೋಚನೆ ಮಾಡ್ತಾ ಇದ್ದೇನೆ ಏನಿರ್ಬೋದು ಅಂತ. ನೀವು 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 ಪ್ರೆಸೆಂಟ್ ಮಾಡುವಾಗ ನಿಮಗೆ ನರ್ವಸ್ ಏನಾರು ಆಗ್ತಾಯಿತ್ತಾ ಅಥವಾ ಏನು ಟೆನ್ಷನಲ್ಲಿದ್ರಾ? ಲಾಸ್ಟ್ ಟೈಮ್ ನೀವು ಇದಕ್ಕಿಂತ ತುಂಬ ಜೋಶಲ್ಲಿ ಪರ್ಫಾರ್ಮ್ ಮಾಡಿದ್ರಿ ಅಂತ ನೆನಪು ನನಗೆ. ಹೌದು ಅಲ್ವಾ? ಲಾಸ್ಟ್ ಟೈಮ್ ಏನು ಪರ್ಫಾರ್ಮ್ ಮಾಡಿದ್ದು ನೀವು? ಇಲ್ಲ, ಅವ್ರು ಈ ರೌಂಡದ್ದೇ ಫುಲ್ ತಲೆಯಲ್ಲಿದೆ ಅಲ್ವಾ? ಓಕೆ, ಆಮೇಲೆ ನೋಡೋಣ. ನೆನಪಿದೆಯಾ? ಓಕೆ ಓಕೆ, ನೋ ಪ್ರಾಬ್ಲಮ್. ಅದೇ ನಾನು ಈ ರೌಂಡಲ್ಲಿ ರೆಟ್ರೋ 3ನೇ ರೌಂಡ್ ಅಲ್ವಾ ಇದು, ಇದರಲ್ಲಿ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು ನಮಗೆ. ಮೇ ಬಿ ನೋಡುವ, ನೆಕ್ಸ್ಟ್ ಲೆವೆಲಲ್ಲಿ ಇದ್ದರೆ ಇದಕ್ಕಿಂತ ಜಾಸ್ತಿ ಚಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ನೋಡುವ ಏನಾಗ್ತದೆ ಅಂತ. ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೂರಜ್ ಸರ್ ಹೇಗಾಯಿತು? ರಾಧಿಕಾ ನಮಸ್ತೆ ಸರ್. ನಮಸ್ತೆ. ಎಂಚಂಡ್ ಪರ್ಫಾರ್ಮೆನ್ಸ್ ಮಂತಿ ಬಗ್ಗೆ ಇರೇಗ ಖುಷಿ ಅಂಡೆ ಖುಷಿ ಅಂಡ್ ಹಾಂ ಪನ್ಲೆ ಇರೆ ದಾದ ಪನ್ರೆತ್ತನ ಪನ್ನೊಲಿ ದಾಲ ಪ್ರಾಬ್ಲಮ್ ಇಚ್ಚಿ ಪ್ರಾಬ್ಲಮ್ ಪಂಡ ಎನ್ನ ಲೆಗಮೆಂಟ್ ಒಂಚೂರು ಒಂದಾದಿತ್ತು ಡ್ಯಾಮೇಜ್ ಆಯ್ತು. ಅಂಚಾಯ್ತು ಒಂಚೂರು ಪ್ರಾಬ್ಲಮ್ ಆಯ್ತು. ನನ್ನ ಚಾನಲ್ ಪನ್ನಾಗ ಕೂಡ ಜಾಸ್ತಿ ಆಪಣ ಬಂದು ಅಂತ ಟೆನ್ಷನ್ ಇತ್ತು. ಅಂದೆ ಸರಿ. ಅವೇ ಇರ್ನ ಫೇಸ್ಡ್ ಲಾಸ್ಟ್ ಟೈಮ್ ಒಂಜಿ ಜೋಶ್ ಇತ್ತು ನೀ ಅಂತೂದಿತ್ತ ಇನ್ನಿತ ಪರ್ಫಾರ್ಮೆನ್ಸ್ ಬಗ್ಗೆ ಅನ್ ಪನ್ನೋಡಂದಾಂಡ ಅವೇ ಎಂಜಾಯ್ಮೆಂಟ್ ಕಡಿಮೆ ಇತ್ತಂడి ಇರ್ನ ಫೇಸ್ಡ್ ಎಕ್ಸ್ಪ್ರೆಷನ್ ವೈಸ್ ಆ್ಯಂಡ್ ಡ್ಯಾನ್ಸ್ ಈ ಟ್ರೈ ಮಂದರ್ ಈ ಸಲ ಮಸ್ತ್ ಸ್ಟೆಪ್ಸ್ ಇತ್ತು, ಫ್ಲೋರ್ ಮೂಮೆಂಟ್ಸ್ ಮಸ್ತ್ ಇತ್ತು, ಲಕ್ಕುನ ಪೂರ ಕರೆಕ್ಟ್ ಮಂದ ದಾದ ಬಂಡ ಆ ಜೋಶ್ ಒಂಜಿ ಮಿಸ್ಸಿಂಗ್ ಇತ್ತು ನಂಗೆ ಇಡೀ ಓವರ್ ಆಲ್ಡ್ ಇತ್ತು. ನಮ್ಮ ಡ್ಯಾನ್ಸ್ ಮಾಡ್ನ ಕೊಂಚ ಖುಷಿ ಆವಡತ್ತೆ ನಮಗೆ. ಮೇ ಬಿ ಇರೇಗ ಅವು ಲೆಗ್ಮೆಂಟ್ ಪ್ರಾಬ್ಲಮ್ ಇತ್ತನೇದವರದ ಅವು ಮೈಂಡೆಡ್ ಇತ್ತು ಇರ್ನ ಐಗೋಸ್ಕರ ನಾನು ಇರಿಗೆ ಫಸ್ಟ್ ಒಂಜಿ ಪಾತ್ರ ಇರ್ ದಾದ ಪನ್ಪರ್ ಅವು ಹೆಂಗೆ ಬೋಡಿತ್ತೇನೆ. ಮೇ ಬಿ ಅವು ಕಾರಣನ ಅತ್ತು ದಾದ ಗೊತ್ತಿಜ್ಜಿ ಅವು ಒಂಚೂರು ಪರ್ಫಾರ್ಮೆನ್ಸ್ಗೆ ಎಫೆಕ್ಟ್ ಆನ್ ಬೊಕ್ಕ ಇರ್ನ ಥೀಮು ಬೊಕ್ಕ ಕೊರಿಯೋಗ್ರಫಿ ಇನ್ನ ಸ್ಟೆಪ್ಸ್ ಪೂರ ದಾದ ಬೋರ್ಡ್ ಇತ್ತು ನಾವು ಪಾಡ್ದೇರು. ಬಟ್ ಅವನೊಂಜಿ ಒಂತ ಜೋಶ್ ಕೊಡ್ದೀರ್ ಮಂತ್ ದೊಡ ನಲ್ಲ ಒಂತ ಎಡ್ಡೆ ಬೈದು ಇತ್ತು ದಾದ ಉಂಡು ಪರ್ಫಾರ್ಮೆನ್ಸ್ ಲೆವೆಲ್ ಐದ್ಲ ನಲ್ಲ ಎಡ್ಡೆ ಬೈದು ಅಂದೇ ನೊಂಜಿ ಒಪಿನಿಯನ್. ಸೊ ಅವೊಂಜಿ ನೆಕ್ಸ್ಟ್ ಮಂತ್ ಒಂಜಿ ವೇಳೆ ಇರಗೊಂಜಿ ನೆಕ್ಸ್ಟ್ ಅವಕಾಶ ತಿಕ್ಕಂಡ ಎಡ್ಡೆ ಎಫರ್ಟ್ ಪಾರ್ದು ಒಂಜಿ ಸ್ಮೈಲಿಂಗ್ ಇಡು ದಾಲ್ ಟೆನ್ಷನ್ ಅನ್ಬೋದು ಎಂಕುಲ್ ದಾದಲ್ಲ ಪನ್ನಡ ಬೊಕ್ಕದೆ ಡ್ಯಾನ್ಸ್ ಆಯ್ ಬೊಕ್ಕ ಐಡ್ ದುಂಬೆ ಈ ರೈತ ಬಗ್ಗೆ ಏನ್ ಕಿತ್ತೆ ದಾರಣ ಪನ್ಪೇರು ಮೊಕ್ಕಲು ಆ ಫೀಲ್ಡ್ ಮನ್ಪೆರ್ನೆ ಬೋಚೀರ್ ಡೈರೆಕ್ಟ್ ಬಲೆ ಡ್ಯಾನ್ಸ್ ಮನ್ಪ್ಲೆ ಮಿಸ್ಟೇಕ್ ಮಾತಾಡೋದು ಲಾಪುಂಡು ಎಂಕುಲ್ ಮುಲ್ಪ ಕುಲ್ದಿನಿ ಖಾಲಿ ಜಡ್ಜ್ ಮನ್ಪೆರೆ ಮಾತ್ರ ಇರ್ನ ಇಲ್ಲಾಗ್ಲ ಬತ್ತ ಇರ್ ಮಿಸ್ಟೇಕ್ ಮಂತಾರ ಅಂಚ ಒಪ್ಪುಜ ಎಂಕುಲ್ ಮೂಲ ಮಾತ್ರ ಒಂಜಿ ರಡ್ಡು ಪನ್ಪ ಆತೆ ಅವೇನು ಅಡೇಗೆ ಬಿಡ್ಲೆ ಅವೇನು ಮೈಂಡೆಡ್ ದೀವನ್ ವಚ್ಚಿ ಪರ್ಫಾರ್ಮೆನ್ಸ್ ಬಗ್ಗೆ ಯಾನು ಮಕ್ಕಳನ್ನ ಬಾಯಿಡ್ದೆ ಎಡ್ಡೆ ಪರ್ಫಾರ್ಮೆನ್ಸ್ ಕೊರಿಯೆ ಪನ್ಪವೆ ಅಂತನ ಒಂಜಿ ಜೋಶುಡ್ ಮನ್ಪ್ಲೆ ಅಪ್ಪ ಗ್ಯಾರಂಟಿ ಆಪುಂಡು. ಆ್ಯಂಡ್ ಯಾನ್ ಇರಿಗೆ ಹ್ಯಾಟ್ಸಪ್ ಅನ್ಪೆದ ಪಂಡ ಇಂಚಿಂದ ಡ್ಯಾನ್ಸಸ್ನಕ್ಲೆ ಹೆಚ್ಚ ಪ್ರಾಬ್ಲಮ್ ಬರ್ಪುಂಡು ಲಿಗ್ಮೆಂಟ್ದ. ಸೊ ಇತ್ತ ಮಮ್ಮಿ ಆದ್ಲ ಅವೇನೊಂಜಿ 19 ಸ್ಟೇಜ್ ಡ್ಯಾನ್ಸ್ ಮಂತ್ನಕ್ಕೆ ಗ್ರೇಟ್ ಆಯ್ತ ಪೇಯ್ನ್ ಹಿಂಗೆ ಗೊತ್ತುಂಡು ಮಸ್ತ್ ಡ್ಯಾನ್ಸಸ್ ಎಂಕಲ್ಲ ಡ್ಯಾನ್ಸ್ ಕ್ಲಾಸ್ ಇಡ್ಲ ಉಲ್ಲೇರು ಅಕ್ಲಿಗೆ ಪೂರ ಈ ಪ್ರಾಬ್ಲಮ್ ಅನ್ನ ಅಕ್ಲಿಗೆ ವಾಕ್ ಅತ್ತು ಜಸ್ಟ್ ಕಾರ್ ಟರ್ನ್ ಮನ್ಪೆಲ್ಲ ಮಸ್ತ್ ಪೇಯ್ನ್ ಫೀಲ್ ಉಪ್ಪುಂಡು. ಐತ ಇಡೇಟ್ ಈ ರೀತಿ ಡ್ಯಾನ್ಸ್ ಕೋರ್ನಕ್ಕೆ ಅನ್ ಮಾತು ಆಡಿಯನ್ಸ್ದ ರಿಕ್ವೆಸ್ಟ್ ಮನ್ಪೆ ಇರಿಗೆ ಒಂದು ರೌಂಡ್ ಆಫ್ ಅಪ್ಲಾಸ್. ಥ್ಯಾಂಕ್ ಯು ಸರ್. ಈ ಜೋಶ್ ದೀವನ್ಲೆ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಅನ್ನ ಎಡ್ಡೆ ಪರ್ಫಾರ್ಮೆನ್ಸ್ ಕೊರಡು. ಓಕೆ ಎಸ್ ಡನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಜನೇ ನಿತೇಶ್ ಸರ್ ಪ್ಲೀಸ್. ರಾಧಿಕಾ ಉಮೇಶ್ ಇರ್ನ ಕಾರ್ ಕರೆಕ್ಟ್ ಉಂಡದೆ ಎಲ್ಲ ಪ್ರಾಬ್ಲಮ್ ಇಜ್ಜತೆ ಪರ್ಫಾರ್ಮೆನ್ಸ್ ಆಯ್ ಬೊಕ್ಕ ಬೇನೆ ಎಂಚ ಉಲ್ಲರದಕ್ಕೆ ಏನು ಯಾರು ಸೈಡ್ ದಾರ ಮುಕ್ಕಲ್ದ ಕೆರ್ಸರು ಪಂಪಿರ ಐಕ್ಯಾನ್ ಆರು ಎಂಚೊಲ್ಲೇರು ಪಂಡ ಹೊರ ಕಮೆಂಟ್ ಆಯ್ಬೇಕು ಉಲೈ ಪೋಯಿಂದ ಆರೆ ಆ ಬೇನೆಲ್ಲ ಸೈಜೊಂದು ಬಂದೊಂದಿಲ್ಲ. ಓಕೆ ಇರ್ನ ಎಫರ್ಟ್ಗೆ ಆ್ಯನ್ ಹ್ಯಾಟ್ಸಪ್ ಮನ್ಪೆ ಇರ್ ಪೇಯ್ನ್ ಇತ್ತದ್ಲ ಅವೇನು ಈ ಸ್ಟೇಜ್ ಇರ್ ತೊಜಪೈಜರ್ ಬೊಕ್ಕ ಇರ್ ಪಂಡರ್ ಓಕೆ ಬಟ್ ಪರ್ಫಾರ್ಮೆನ್ಸ್ ಇಡತ್ತೆಲ್ಲ ಗೊತ್ತಾಯ್ಜಿ. ಬಟ್ ಯಾನ್ ಇರಿಗೆ ಸಜೆಸ್ಟ್ ಮನ್ಪೆ ಕೊರಿಯೋಗ್ರಾಫರ್ಗೆ ಯಾನ್ ಸಜೆಸ್ಟ್ ಮನ್ಪೆ ಈ ಥೀಮ್ಗೂ ಹೆಂಗೊಂತ ಡ್ಯಾನ್ಸಿಂಗ್ ವೈಸ್ ಬೊಕೊಂಜಿ ಸಾಂಗ್ ಸೆಲೆಕ್ಷನ್ ದಾದ ಮಂತರ ಬಂಡ ಒರಿಜಿನಲ್ ದಿತ್ತದ ಅವೇನು ಅಡಿಗೆ ರಿಮಿಕ್ಸ್ ಕೊರಿಯರ್ ಸ್ಟಾರ್ಟಿಂಗ್ ಒರಿಜಿನಲ್ ಪೋದು ಅವು ಅಡಿಗೆ ರಿಮಿಕ್ಸ್ ಪೋಯಿನಿ ಆ್ಯಕ್ಚುಲಿ ಇರ್ನ ಸಾಂಗ್ ಹೆಂಗೆ ಕಾಪುಂಡು ಒಂಚೂರು ನಲ್ಲ ಎಡ್ಡೆ ಮಂತು ದೊಲಿಂದು ಹೆಂಕಾಂಡು ಹೆಂಗೆ ಪರ್ಫಾರ್ಮೆನ್ಸ್ ವೈಸ್ ಪನೋಡಂಡ ನಲ್ಲ ಒಂಚೂರು ಎಡ್ಡೆ ಮಂತು ದೊಲಿಂದ ಆಂಡ್ ಇಟ್ ವಾಸ್ ಪಂಡ ನಲ್ಲ ಎಡ್ಡೆ ಮಲ್ದು ಬೇರು ಇಂಕಲ ಕೊರಿಯೋಗ್ರಾಫರ್ ಅಂಡ್ ಎನ್ನ ಪೇಯ್ನ್ಗೋಸ್ಕರ ಓಕೆ ಬಟ್ ತುಲೆ ಎಕ್ಸ್ಕ್ಯೂಸ್ ಕೊರ್ರೆ ಅಪ್ಪುಜಿ ಇತ್ತೆ ಲೆವೆಲ್ ಬೇತೆ ಕಡೆಗೆ ಎತ್ತುದುಂಡು ಬೇತೆ ಕಾಂಪಿಟೇಟರ್ಲ ಟಫರ್ ಒಂದುಲ್ಲೇರು. ಸೊ ಇರ್ನ ರೀಸನ್ ನಮ್ಮ ಕುಡೂರಿಯ ಕೊರ್ರೆ ಅಪ್ಪು ಜೊತೆ ಈ ತಿರ್ತು ಬಲ್ಲ ಯಾನ್ ಮಿತ್ತು ಬೋಪೆ ನಿಕ್ಕಾರ ಬೇನೆ ಎಂಕೆ ಏನನ್ ಬಿಡು ಅಂಚವನ್ ಪೇರಣ ಬಿಡ್ದು ಕೊರ್ಪೇರಿ ಇಜ್ಜದೆ
ಜಿಬುಡ್ದು ಕೊರ್ಲೆ ಬಲ್ಲಿ ಬಂದೆ ಮಾಡ್ತೀನಿ ಆಂಡಲ ಪನ್ಪುನು ಎಕ್ಸ್ಕ್ಯೂಸ್ ಕೊರ್ರೆಜ್ಜಿ ಪೇಯ್ನ್ ಈಸ್ ಅ ಪೇಯ್ನ್ ಇದು ಎಂಕುಲ್ಲ ಅಂಚನೆ ಕಾರ್ ಪೋಲಿಂಡಲ್ಲ ಕಮಿಟ್ಮೆಂಟ್ ಕೊರೋಡೆ ಎಂಕ್ಲಿ ಅಂಚ ಪೇಯ್ನ್ ನಮ್ಮ ಪಂಡ್ರೆ ಅಪ್ಪುಜಿ ಅಂದು ಪೇಯ್ನ್ ಇತ್ತನ್ ಬಟ್ ಈ ಲೆವೆಲ್ಡ್ ಈ ಕಾಂಪಿಟಿಷನ್ ಅವು ಎಕ್ಸ್ಕ್ಯೂಸ್ ಕೊರೊಡ್ಚಿ ಅಂದು ಎಂಗ್ಲು ಅಂಡರ್ಸ್ಟ್ಯಾಂಡ್ ಆಪುಂಡು ಪೇಯ್ನ್ ಉಂಡು ಮಾತೆರೆಗ್ಲು ಆಪುಂಡು ಅರ್ಥ ಆಪುಂಡು ಬಟ್ ಆ್ಯಸ್ ಎ ಪರ್ಫಾರ್ಮೆನ್ಸ್ ವೈಸ್ ಒಂದು ಒಂಚೂರು ಮಸ್ತ್ ಡಲ್ ಇತ್ತನು ಓವರಾಲ್ ತುಯರ ಪೋಪುನ ಅಂಡ ನಲ್ಲ ಎಟ್ಟೆ ಮಂತು ತೋಲಿಂದ ಆಪುಂಡು ಐ ವಿಶ್ ಯು ಗುಡ್ ಲಕ್ ಫಾರ್ ಫ್ಯೂಚರ್ ಥ್ಯಾಂಕ್ ಯು ಸೋ ಮಚ್ ಓಕೆ ಥ್ಯಾಂಕ್ ಯು ಸರ್ ಎಸ್ ಥ್ಯಾಂಕ್ಸ್ ಅಲಾಟ್ ಸರ್ ಆ್ಯಂಡ್ ಮ್ಯಾಮ್ ಇರ್ನ ಡ್ಯಾನ್ಸ್ ಎಂಜಾಯ್ ನಂದಾಗಲು ಪಂಡ್ಯಾರ ಬಟ್ ಡೆಫಿನೆಟ್ಲಿ ಏತೋ ಜನ ಇಂಚಿನ ಮಾತೆ ಇಶ್ಯೂಸ್ ಅನಾಗ ಬೊಡ್ಚಿ ಸೀಸನೇ ಬೊಡ್ಚಿ ಬೊಕ್ಕದೂಕ ಅಂತ ಪನ್ಪೇರು ಬಟ್ ಈ ರಾವ್ ಇತ್ತನ್ಲ ಈ ಟ್ರೈಮ್ ಅಂದರು ದಕ್ ಬಂಡ ಆ ಪ್ಲೇಸ್ ಫಿಲ್ ಆವಾಡು ಪೊಕ್ಕಡೆ ಆ್ಯಂಡ್ ಕಳೆವನ್ನ ಬೊಡ್ಚ ಆ ಅವಕಾಶ ನಂದು ದ್ಯಾಟ್ ಇಸ್ ರಿಯಲಿ ಗ್ರೇಟ್ ಆಗಿ ಒಂದು ಜೋರಾನ ಚಪ್ಪಾಳೆ ಪ್ರತಿಯೊಬ್ಬರೆಲ್ಲ ಕೊರಡು ಆ ಎಫರ್ಟ್ ಏಪಲ ಲೈಫ್ ಇತ್ತನ ಮಾತ್ರ ನಮ್ಮದು ಅದಾಲೊಂದು ಸಾಧನೆ ಮಲ್ಪರ ಸಾಧ್ಯಗೆ ಸೊ ಆ ವಿಷಯ ಇವ್ರು ವಿನ್ನರೇ ಸೊ ಕಾಂಪಿಟೇಷನ್ ವಿಷಯ ವಿನ್ನರ್ ಇರೋದು ಬೊಕ್ಕ ಗೊತ್ತಾಪ ಅವೇ ವಿಶ್ ಆಲ್ ದ ಬೆಸ್ಟ್ ಅದೆಲ್ಲ ಪಂಡ್ರೆತ್ತನ ಕಪ್ಪಲ್ನ ಈ ಟೈಮ್ ಇಡೆಲ್ಲ ಹೆಲ್ಪ್ ಮಲ್ ತುಪ್ಪಿರಿಗೆ ಮೋಟಿವೇಟ್ ಮಲ್ ತುಪ್ಪಿರು ಅಗ್ಲಿಂದೆಲ್ಲ ಪನ್ಪರ್ನ ಪನೋಲಿರೆ ಎಂಕು ಮಸ್ತ್ ಕೊರಿಯೋಗ್ರಾಫರ್ ಮಸ್ತ್ ಹೆಲ್ಪ್ ಮಲ್ದೇರು ದೇಪಂಡ ಆರ್ ಪನ್ನ ಟೈಮ್ಗೆ ಎಂಕು ಪೋರೆ ಒಂದಿತ್ತಿಜಿ ಆರ್ ಎಂಕೋಸ್ಕರ ವೆಯ್ಟ್ ಮಲ್ತೊಂದಿತ್ತೀರು ಆಂಡಲ ಬತ್ತಿ ಬೊಕ್ಕ ದಾನಿ ಲೇಟ್ ಬಂದು ಕೇನಿಲ್ಲ ಇಜ್ಜಾರ್ ಯಾ ಮನಸ್ಸುಡು ಏನೊಂದಿತ್ತೆ ಮೇರೇನಡ ಪನ್ವೇರ ಪಂದ್ ಆಂಡಾರ್ ದಾಲ ಇದೋ ಮುಟ್ಟೋಗ್ಲ ದಾಲ ಬಂತು ಜೇರ್ ಎಂಕ್ ಅರೇ ಮಸ್ತ್ ಕೊರಿಯೋಗ್ರಾಫರ್ನ ಪುದರ್ ಮೆನ್ಷನ್ ಮನ್ಪ್ಲೆ ಕೊರಿಯೋಗ್ರಾಫರ್ ಏರ್ ಪುದರ್ ರೋಷನ್ ಓಕೆ ಬೈದೇರಾರ್ ಓಕೆ ಅರೆಗ್ಲ ಇಂಕಲು ಆಲ್ ದ ಬೆಸ್ಟ್ ಪನ್ಪಂಡ್ ಇರೇನು ಒಂಜಿ ಎಡ್ಡೆ ರೀತಿ ಟ್ರೈನ್ ಮಂತೊಂದುಲ್ಲೆರ್ ಸೊ ಇರ್ನ ಎಫರ್ಟ್ ತುಕ ನೆಕ್ಸ್ಟ್ ರೌಂಡ್ ಇರ್ ಬತ್ತಡ ಡೆಫಿನೆಟ್ಲಿ ಒಂದು ಎಡ್ಡೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಓಕೆ ಥ್ಯಾಂಕ್ ಯು ಖಂಡಿತ ಇರ್ನ ಕೊರಿಯೋಗ್ರಾಫರ್ ಇರಾಗ ಆತ ಸಪೋರ್ಟಿವ್ ಆದಿಲ್ಲ ದಟ್ಸ್ ಅ ಗ್ರೇಟ್ ಥಿಂಗ್ ಆ್ಯಂಡ್ ನೆಕ್ಸ್ಟ್ ರೌಂಡಿಗೆ ಮಿನಿ ಬತ್ತನ ನಲ್ಲ ಇರಾಗ ಎಡ್ಡೆ ಸಪೋರ್ಟ್ ಮಲ್ಪಡು ಆ್ಯಂಡ್ ಒಂದೇ ಒಂದು ವಿಷಯ ನೆಕ್ಸ್ಟ್ ಟೈಮ್ ಇರ್ ಲೇಟ್ ಬಂದಾಗ ಅವ್ರು ಕೇನಾಡು ದಾನ ಲೇಟ್ ಬತ್ತೀನಿ ನಾವೇ ಸೊ ಎನಿವೇಸ್ ಎಂಗ್ಲ ಕಡೆ ಹಿಡಿದು ಇರಾಗ ಬರೀ ಮೋಕೆಡ್ ಕೊರ್ಪುನಂಚಿನ ಗಿಫ್ಟ್ ದಾದ ಪಣ್ಣದಾಂಡ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವೇ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ಅದಕ್ಕಿಂತ ಮುಂಚೆ ತುಂಬ ಜನ ನಮಗೆ ಸಪೋರ್ಟ್ ಮಾಡೋವಂಥವ್ರಿಗೆ ಥ್ಯಾಂಕ್ಸ್ ಹೇಳೋವಂಥ ಸಮಯ ಜನಪ್ರಿಯ ಕುಚಲಕ್ಕಿ ಆಗಿರ್ಬೋದು ಸಿಟಡೆಲ್ ಡೆವಲಪರ್ಸ್ ಆಗಿರ್ಬೋದು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಆಗಿರ್ಬೋದು ಅದೇ ರೀತಿ ಅರುಣಾ ಮಸಾಲಾಸ್ ಆಗಿರ್ಬೋದು ತುಂಬ ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಟೇಕ್ ಎ ಶಾರ್ಟ್ ಬ್ರೇಕ್ ಡು ಕಮ್ ಬ್ಯಾಕ್ ವಿರಾಮದ ನಂತರ ನಿಮ್ಮೆಲ್ಲರ ಪ್ರೀತಿಯ ಕಾರ್ಯಕ್ರಮ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಆ್ಯಂಡ್ ಅರುಣಾ ಮಸಾಲಾಸ್. ಅದೇ ರೀತಿ ಸ್ಮರಣಿಕಾ ಉಡುಪಿ ಇವರು ಕೂಡ ತುಂಬ ಹೃದಯದ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. BA ಪ್ಲೈವುಡ್ ಇವರು ಕೂಡ ನಮಗೆ ತುಂಬ ದೊಡ್ಡ ಮಟ್ಟದ ಸಹಾಯವನ್ನು ಮಾಡ್ತಾ ಇದ್ದಾರೆ, ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಅಕ್ಷಯ ಇವ್ರಿಗೂ ಕೂಡ ಅದ್ಭುತವಾಗಿರುವಂತಹ ಅವರ ಪ್ರೋತ್ಸಾಹಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಜನಪ್ರಿಯ ಕುಚಲಕ್ಕಿ ಇವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. BA ಪ್ಲೈವುಡ್ ಇವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಇವಾಗ ಸೌಮ್ಯ ಕಿರಣ್ ಅವರು ರೆಡಿಯಾಗಿ ನಿಂತಿದ್ದಾರೆ ಅವರ ಒಂದು ಸ್ಪೆಷಲ್ ಆಗಿರುವಂತಹ ಪರ್ಫಾರ್ಮೆನ್ಸನ್ನು ತೋರಿಸೋದಕ್ಕೆ. ಸೊ ಪ್ಲೀಸ್ ವೆಲ್ಕಮ್ ಸೌಮ್ಯ ಕಿರಣ್. अटक अटक झटपट पन घट पर चटक मटक एक नार नवेली गोरी गोरी ग्वालन की छोरी चली चोरी चोरी मुख मोरी मोरी मुस्काए अलवेली. कंकरी गली में मारी कंकरी कन्हैया ने पकड़ी बाह और की अटखेली. भरी पिचकारी मारी सरा बोली परी हरी बोली अरे जा रे हट नट खट ना छूर मेरा घूंघट पलट के दूंगी आज तुझे गाली रे. अरे जा रे हट नट खट ना छूर मेरा घूंघट पलट के दूंगी आज तुझे गाली रे. मुझे समझो ना तुम भोली भाली रे. आया होली का त्योहार उड़े रंग की बौछार तू है नार नखरेदार मतवाली रे. आज मीठी लगे है तेरी गाली रे.
पे धिनक धिनक ताल, झांझ बजे चंग बजे संग में मृदंग बजे, अंग में उमंग खुशियाली रे, आज मीठी लगे है तेरी गाली रे। अरे जा रे हट लटपट ना दूर मेरा घूंघट, पलट के दूंगी आज तुझे गाली रे, मुझे समझो ना तुम भोली भाली रे। ಓಕೆ ಓಕೆ ಭಾರಿ ಖುಷಿಯಾನೆ ಆ್ಯಂಡ್ ಕಿರಣ್ ಸರ್ ಮೇರೆ ಭಾರಿ ಶೋಕಡು ಡ್ಯಾನ್ಸ್ ಮಲ್ದಿರಿ ಪಲ್ಲೆ ಕಿರಣ್ ಸರ್ ಎಂಚಾಣಿರೇಗ ಓಕೆ ವಾ ಸೌಮ್ಯ ಮೇಡಮ್ ಕಿರಣ್ ಸರ್ ಅಲ್ಲಿ ಇದೊಂದಿದ್ದೀನಿ ತಿರ್ಗ್ಲೆ ಮೇಡಮ್ ತಿರ್ಗ್ಲೆ ಮೇಡಮ್ ಈರಾಗ ಎಂಚಾನ್ ಭಾರಿ ಒಂಜಿ ಏನನ್ಪೇರು ಒಂಜಿ ಡಿಫ್ರೆಂಟ್ ಕೈಂಡ್ ಆಫ್ ಅಟೆಂಪ್ಟ್ ಅಂತಲ್ಲಿ ಒಂಜಿ ಮೇಟ್ ಕಿರಣ್ ಸರ್ ಬತ್ತಿರು ಒಂಜಿ ಮೇಟ್ ಈರ್ ಬತ್ತಾರೆ ಎಂಚಾಂಡ್ ಈರಾಗ ಎಂಚಾಂಡ್ ಎಡ್ಡಂಡು ಆ್ಯಕ್ಚುಲಿ ಒಂದು ಇಂಚಿನ ಒಂಜಿ ಫಾರ್ಮ್ ಅಟೆಂಡ್ ಮಲ್ಪಟ್ಟು ಬಂದಿತ್ತಂಡು ಫಂಡ್ ಇಂದೊಂಜಿ ಥೀಮ್ ಐಕೆ ಅಟೆಂಡ್ ಬಂತಿ ಅದೇ ಸೊ ನಂಗೂ ಮನಸ್ಸಿಗೆ ಆಸೆ ಪುಣ ಏನು ಮಲ್ಬೋಡು ಅದೇ ಅವು ಎಡ್ಡ ಪುಣ ಇದ್ದ ಬಗದ ಬಿಡ್ನ ಅದೇ ಬಟ್ ಎಡ್ಡ ಅಂಡ ಎಂಚಾಂಡ್ ಅಂದ್ರೆ ಇತ್ತ ಕೇನ್ಗ ಜಡ್ಜಸ್ ಡಾ ರೆಡಿ ಅದೇ ಸೊ ಇರಾಗ ಎಂಚಾಂಡ್ ಓವರಾಲ್ ಖುಷಿ ಅಂಡ್ ಮಲ್ಲದು ನಾನು ಏತ್ ಕಲ್ಪನೆ ಮೇಗಲು ಕಲ್ಪಜರ್ ಬನ್ನಿ ಅಂಡ ಆದ ಅನ್ಪುನು ಸೊ ನಾ ಪಕ್ಕಡೆಲ್ಲ ಬರೋಣ ಭಾರಿ ಖುಷಿ ಅನ್ನಪ್ಪ ಅಕ್ಲಿಗೆ ನನ್ನ ಖುಷಿ ಅಣ್ಣ ಅಣ್ಣ ನಾವು ಎನಿವೇಸ್ ಆಗಲ್ಲ ಕೇನ್ಗ ಸೊ ನಿತೇಶ್ ಸರ್ ಇರಾಗ ಎಂಚಾಂಡ್ ಈರು ಎಂಚೊಲ್ಲಾರು ಕೇನುಜಿ ದೇವಾಂಡ್ ಈರುಲ್ಲ ರತೆ ಕೈತಲ್ಲ ಪ್ಲೀಸ್ ಓಕೆ ಸೌಮ್ಯ ಕಿರಣ್ ಮಸ್ತ್ ಶೋಕ್ ತೋಜೊಂದುಲ್ಲರ್ ಈ ಔಟ್ಫಿಟ್ಟೆಡ್ ಇರೇ ಥ್ಯಾಂಕ್ ಯು ಸರ್ ಭಾರಿ ಎಡ್ಡೆ ತೋಜೊಂದುಲ್ಲರ್ ರಡ್ ಸೈಡ್ಲ ಅವು ವೇರಿಯೇಷನ್ ಭಾರಿ ಶೋಕ್ ಇತ್ತನ್ ಇರ್ನ ಪ್ರಾಪ್ ಅವು ಕರೆಕ್ಟ್ ನೆಕ್ ಪುರ ದಿಯರ್ ಪಂಡ ಅವು ತುತ್ತೂರಿ ಪುರ ಓದುನ ಪುರ ಕರೆಕ್ಟ್ ಮುಲ್ಪ ಎಡ್ಡೆ ತೋಜೊಂತನ್ ಭಾರಿ ಶೋಕ್ ಇತ್ತನ್ ಇರ್ನ ಔಟ್ಫಿಟ್ ಈ ರೆಡ್ಡೆ ತೋಜೊಂದುಲ್ಲರ್ ಪರ್ಫಾರ್ಮೆನ್ಸ್ಲ ಇಟ್ ವಾಸ್ ನೈಸ್ ಬಟ್ ಯಾನ್ ಥೀಮ್ ವೈಸ್ ಪೋಪುನಾಂಡ ಎಂಕೊಂಚೂರು ಡೌಟ್ ಉಂಡು ಪಂಡ ಇಟ್ಸ್ ಎಂಕುಲು ಆ್ಯಸ್ ಎ ಇಂಡಿಯನ್ ಫಾರ್ಮ್ ತುಯರ ಪಂಡ ಓಲ್ಡ್ ಸಾಂಗ್ನೆ ಪೂರೆಲ್ಲ ರೆಟ್ರೋನ್ದೆ ದೆಪ್ಪುವೆರ್ ಸೊ ಆ ವೇಟ್ ಕನ್ಸಿಡರ್ ಮನ್ಪುನಾಂಡ ಒಂಜಿ ಅಂದೊಂಜಿ ರೆಟ್ರೋ ಥೀಮ್ ವೈಸ್ ರೆಟ್ರೋ ಒಂದೊಂದಲ್ಲ ಪಂಡ್ರೆ ಅಪ್ಪಜಿ ಆಂಡ ಮುಲ್ಪೆತ್ತ ಎಂಕುಲು ದಾದ ಮನ್ಪ ಓಲ್ಡ್ ಸಾಂಗ್ ಪಾಂಡ ರೆಟ್ರೋ ಒಂದು ಎಂಕುಲು ಪೂರ ಕನ್ಸಿಡರ್ ಮನ್ಪ ಸೊ ಯಾನ್ 100% ರೆಟ್ರೋ ಒಂದೇ ಅಂದೇನು ಪನ್ಪುಜಿ ಸೊ ಫಾರ್ ಮೀ ಇಟ್ಸ್ 70 to 75% ಒಂಜಿ ಪರ್ಫಾರ್ಮೆನ್ಸ್ ಇತ್ತು ನಾತೆ 25% ಇಂಕ್ ಒಂಚೂರು ದಾದನ ರೆಟ್ರೋ ಲಕ ಪೋಯ್ಜಿಂದು ಸೊ ಪರ್ಫಾರ್ಮೆನ್ಸ್ ಎಡ್ಡೆತ್ತು ನಿರ್ನ ಅಟೆಂಪ್ಟ್ ಎಡ್ಡೆತ್ತು ರಡ್ ವೇ ಮನ್ಪುನ ಬಾರಿ ಬಂಗ ಬಾಯ್ ಬೊಕ ಗರ್ಲ್ನ ವೇರಿಯೇಷನ್ ತೊಜಪೋನ ಅವೇನು ಎಕ್ಸ್ಪ್ಲೇನ್ ಮನ್ಪುನ ಇಟ್ಸ್ ವೆರಿ ಡಿಫಿಕಲ್ಟ್ ಬಟ್ ಓವರ್ ಇಟ್ಸ್ ಅ ನೈಸ್ ಪರ್ಫಾರ್ಮೆನ್ಸ್ ಐ ವಿಶ್ ಯು ಗುಡ್ ಲಕ್ ಫಾರ್ ಯುವರ್ ಫ್ಯೂಚರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸೂರಜ್ ಸರ್ ಸೌಮ್ಯ ಇರ್ನ ಬಗ್ಗೆ ಜಡ್ಜ್ಮೆಂಟ್ ಕೊರ್ಪನೆ ದುಂಬು ಈ ರೆಟ್ರೋ ಬಗ್ಗೆ ಕನ್ಫ್ಯೂಷನ್ಸ್ ಒಂಜಿ ಅನ್ನು ಕ್ಲಾರಿಟಿ ಕೊರ್ಪ ಮಾತ್ರ ಲಿರೆಗ್ ಮಾತ್ರತ್ ಕಂಟೆಸ್ಟೆಂಟ್ ರೆಟ್ರೋ ಪಂಡ ನಮ್ಮ ಕಾಸ್ಟ್ಯೂಮ್ ಆ್ಯಂಡ್ ಸ್ಟೈಲ್ ಫ್ಯಾಷನ್ ಬಗ್ಗೆ ಮಾತ್ರ
ಒಂದಿತ್ತೀನಿ ಆ ಟೈಮಡು ಚೇಂಜ್ ಪಂಡ ಕಾಸ್ಟ್ಯೂಮ್ ಸ್ಟೈಲ್ ಫ್ಯಾಷನ್ ಐತೊಟ್ಟಿಗೆ ಐಕ್ ಬೋಡ್ತಿನ ಸ್ಟೈಲ್ದ ಡ್ಯಾನ್ಸಲ್ಲಿ ನಾಕಲು ಕೊರೊಂದಿತ್ತಾರೆ ಐಕ್ ರೆಟ್ರೋ ಪನ್ನೊಂದಿತ್ತ ಒಂದು ಇಸವಿ ವೈಸ್ ಡಿವೈಡ್ ಆತಿನತ್ತು 70s 80s 90s ಅಂಚ ಇತ್ ಎಕ್ಸಾಂಪಲ್ ರೀಸೆಂಟ್ ಅದೊಂದು 5-6 ಇಯರ್ಸ್ ಬ್ಯಾಕ್ ಒಂದು 10 ಇಯರ್ಸ್ ಬ್ಯಾಕೆ ಒಂಜಿ ಮೂವಿ ಬೈದಿತ್ತಂಡು ಉಪೇಂದ್ರ ಸರ್ನ ನಾನು ಜೀತೇಂದ್ರ ನೀನು ಶ್ರೀದೇವಿ ಅಂಚಿನ ಒಂದು ಸಾಂಗ್ ಬೈದಿತ್ತೇನೆ ಐಟ್ಲ ರೆಟ್ರೋ ಒಂದೆಟ್ಟೆ ಒಂದು ಆ ಸಾಂಗನ್ನು ಕೊರಿಯೋಗ್ರಾಫ್ ಮಂದಿತ್ತೇರು ಅಂಚದು ಆ ಸಾಂಗಲ್ನ ದೊತ್ತೊಂದಿದ್ದು ಪರ್ಫಾರ್ಮೆನ್ಸ್ ಮಂತಾಡ ಇಂಕ್ಲ ರೆಟ್ರೋ ಅಂದೇ ಕನ್ಸಿಡರ್ ಮನ್ಪುಡಪ್ಪ ದಾಯ್ಪಂಡ ಇಟ್ಸ್ ಓನ್ಲಿ ದ ಆ ಸಾಂಗ್ಗೆ ಆ ರೆಟ್ರೋ ಸ್ಟೈಲನ್ನು ಇನ್ವಾಲ್ವ್ ಮಂತುಪೋಡು ಸೊ ದಾದ ಬಂಡ ರೆಟ್ರೋ ಇಸ್ ನಥಿಂಗ್ ಬಟ್ ಇಸವಿದ ಬಗ್ಗೆ ಪೋಪುಜ್ ಬಟ್ ಅವು ಸ್ಟಾರ್ಟ್ ಆತಿನೇ ಪಂದಿ ಅನ್ ಮಾತ್ರ ಪನ್ನೊಂದಿಲ್ಲ ರೆಟ್ರೋ ಪಂಡ ಆ ಸ್ಟೈಲ್ ಬರೋಡು ಆ ಫ್ಯಾಷನ್ ಐಕ್ ಬೋಡ್ನ ಡ್ರೆಸ್ ಆವಡು ಹೇರ್ ಸ್ಟೈಲ್ ಆವಡು ಸಾಂಗ್ ಆವಡು ಸ್ಟೆಪ್ಸ್ ಆವಡು ಅವು ಏಪ ಬೋಡ್ನಲ್ಲ ಕ್ರಿಯೇಟ್ ಮನ್ಪೋಲ್ ಯಾರು ರೆಟ್ರೋನ್ ಗೊತ್ತಂಡೆ ಸೊ ಇತ್ತೆ ಇರ್ನ ಸಾಂಗ್ ಇರ್ದಾದ ಸೆಲೆಕ್ಟ್ ಮಾಡಿದ್ರೆ ಅವ್ರು ರೆಟ್ರೋ ಟೈಮ್ಡ್ ಬೈದಿನ ಒಂದು ಮೂವಿದ ಸಾಂಗ್ ಬಟ್ ಮೂಲ್ ಮಸ್ತ್ ಜನ ಕನ್ಫ್ಯೂಷನ್ ಇತ್ನದವ್ರೆ ಇಂಕುಲ್ ಮೂಜಿ ಜಡ್ಜಸ್ ದಾದ ಡಿಸೈಡ್ ಮಂದ ಬಂಡ ಐಕೆ ನಿಕ್ಲೆ ಮಸ್ತ್ ಮಾರ್ಕ್ಸ್ ಡಿಡಕ್ಟ್ ಮಂಜತ್ ಯಾಪಂಡ ಲಾಟ್ ಆಫ್ ಕನ್ಫ್ಯೂಷನ್ಸ್ ಉಂಡು ಐಕ್ ಮಸ್ತ್ ಪೂರೆಗ್ಲಿ ಇರೆಗ್ ಮಾತ್ರ ಅಂದತ್ತು ಆ ಥೀಮ್ಡ್ ಕನ್ಫ್ಯೂಷನ್ಸ್ ಉಪ್ನೆದವ್ರ ನಿಕ್ಲೆ ಪೂರ ಐತ ಬಗ್ಗೆ ಇಂಕುಲ್ ಮಸ್ತ್ ಮಾರ್ಕ್ಸ್ ದಾಲ ಡಿಡಕ್ಟ್ ಮನ್ಪರ ಪೋಪ್ಜ ಬಟ್ ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್ ಆರ್ ಯು ಕ್ಲಾಸಿಕಲ್ ಟ್ರೈನ್ಡ್? Actually, this was the question last time also. Yeah. But I'm not trained fully as such, only in school. Okay. ಸ್ಕೂಲ್ ಎಡ್ಡೆ ಫೌಂಡೇಶನ್ ಪಾಡ್ದೇರು ಸೊ ಎಡ್ಡೆ ಒಂಜಿ ಗ್ರೇಸ್ ಇತ್ತಂಡಿ ಇನ್ನ ಪರ್ಫಾರ್ಮೆನ್ಸ್ ಎಡ್ ಎಂಕಿನ್ನ ಪರ್ಫಾರ್ಮೆನ್ಸ್ ಮಸ್ತ್ ಇಷ್ಟ ಇಂದ ಅದು ಪಂಡ ಮೇಲ್ ಬಕ್ಕ ಫೀಮೇಲ್ ವರ್ಷನ್ ಮಂತ್ನಾಗ ಮೇಲ್ಗೊಂಜಿ ಆ ಮೇಲ್ ಕ್ಯಾರೆಕ್ಟರ್ ಆ್ಯಟಿಟ್ಯೂಡ್ ಬೋರ್ಡ್ ಆ ಆ್ಯಟಿಟ್ಯೂಡ್ ಒಂಜಿ ಆಣುಲ್ನಕನೇ ಡ್ಯಾನ್ಸ್ ಮನ್ಪೋಡು ಅವೇನೀರು ಪಕ್ಕ ಬ್ರಾಡ್ ಬಾಡಿ ಲ್ಯಾಂಗ್ವೇಜ್ ತೀದು ಮಂತಾರೆ ಆ್ಯಂಡ್ ಫೀಮೇಲ್ಗೆ ಏತ್ ಗ್ರೇಸ್ ಬೋರ್ಡ್ ಅವೇನಿಲ್ಲ ಈ ರಾತೆ ಆ ಟ್ರಾನ್ಸಿಷನ್ ಉಂಡತೆ ಮೇಲ್ ಟು ಫೀಮೇಲ್ ಅವು ವೆರಿ ಪರ್ಫೆಕ್ಟ್ ಇತ್ತನ್ ಆ್ಯಂಡ್ ಹೋಲ್ ಹಾಚ್ ಪಾಚ್ ಹತ್ತಿಜಿ ರಪ್ಪ ಆಣನ ಬರ್ಪುನು ರಪ್ಪ ಪೊಣ್ಣನ ಇನ್ನು ಕರೆಕ್ಟ್ ಟೈಮಿಂಗಿಗೆ ಆ ಆಣನ ಫೇಸ್ ಆವಡು ಪೊಣ್ಣನ ಫೇಸ್ ಆವಡು ಅವು ಮಂದರ್ ಅವು ಹಿಂಗೆ ಮಸ್ತ್ ಇಷ್ಟ ಅಂಡ್ ನಾನೊಂಜಿ ಈ ಇಂಪ್ರೂವೈಸೇಷನ್ ಮನ್ಪೊಡಂಡ ಕೊರಿಯೋಗ್ರಫಿಕಲಿ ಸ್ಟೆಪ್ ವೈಸ್ ಪಂಡ ಈ ಸ್ಟೆಪ್ಸ್ ಮಸ್ತ್ ಸಿಂಪಲ್ ಅಂಡ್ ಇದೊಂದು ಸ್ಪಾಟ್ ಪತ್ತೊನ್ಯರು ಜಸ್ಟ್ ವೇವ್ ಮಂತಂಪೋಯರು ಅಂಚಪೂರ ಇತ್ತನ ಚಾಲೆಂಜಿಂಗ್ ಸ್ಟೆಪ್ಸ್ ನೀರಂಥದ್ದೊಂದು ಟ್ರೈ ಮಂತಡ ಬೆಟರ್ ಅಂದ ಅನಿಸು ನಿಂಗೆ ನೆಕ್ಸ್ಟ್ ರೌಂಡ್ ದಾಪಂಡ ಕೆಲವು ಕಂಟೆಸ್ಟೆಂಟ್ ನಕ್ಲು ಅಕ್ಲಿಗೆ ಆ ಒಂದಿನೇನು ಪ್ರಾಕ್ಟೀಸ್ ಮಂತದಿನಿ ಎಡ್ಡೆ ಪ್ರೆಸೆಂಟ್ ಮಂತದ ಎಡ್ಡೆ ಸ್ಕೋರ್ ದೆತ್ತು ಅನ್ನೊಂದಿಲ್ಲ ಸೊ ಇರು ಸೇಫ್ ಆದ ಸಿಂಪಲ್ ಸ್ಟೆಪ್ ಇಡು ಮಂತಡ ಸೊ ಮಾರ್ಕ್ಸ್ಲ ಆತೆ ಸೇಫ್ ಆದ one thing yan excuse korpinat just enna steps yan choreography chur change maltini difficult step ittinnadaga enna knee ligament pain and problem aad I can easy steps pan and sure and gottittendi enna performance 100% aapuji and I didn't want to give up so I came here. Really hats off on that. Previous onje contestant gle same problem within but avu choosing risk undate ಅವು ನಿಕ್ಲೇ ಬಿಡ್ತೀನಿ that's what I'm not giving an excuse ಅತ್ತತ್ತೆ ನಾವು ಕರೆಕ್ಟ್ ಇರ್ ಪನ್ನೆ ಕರೆಕ್ಟ್ ಐ ಕ್ಯಾನ್ ಹ್ಯಾಟ್ಸ್ ಆಫ್ ಅನ್ನೊಂದಿಲ್ಲ ಪಣ ಅವು ರಿಸ್ಕ್ ದೊತ್ತೋನೆ ಮನ್ಪೊಡ ಬರ್ಚೆ ಇಂಕ ಅವು ನಿಕಲ ಪರ್ಸನಲ್ ಚಾಯ್ಸ್ ಬಟ್ ಆಸ್ ಎ ಜಡ್ಜ್ ಯಾನ್ನ ಒಂದು ಡ್ಯೂಟಿ ಇರ್ ಪನ್ನ ಬಟ್ ಇಂಕ ಪರ್ಫಾರ್ಮೆನ್ಸ್ ಒಂಜಿ ಶೋಕ್ ಪರ್ಫಾರ್ಮೆನ್ಸ್ ನೀಟ್ ಇತ್ತನ್ ಬಟ್ ಚಾಲೆಂಜಿಂಗ್ ಸ್ಟೆಪ್ಸ್ ಬೋರ್ಡ್ ಇತ್ತನ್ ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮ್ಯಾಮ್ ಹೇಳಿ ನಿಮಗೆ ಹೆಂಗೆ ಅನ್ನಿಸ್ತು? ಎಸ್ ಸೌಮ್ಯ ಮೇಡಮ್, ಚೆನ್ನಾಗಿ ಬಂತು ಪರ್ಫಾರ್ಮೆನ್ಸು. ನನಗಂತೂ ಆ್ಯಸ್ ಅ ಕ್ಲಾಸಿಕಲ್ ಡ್ಯಾನ್ಸರ್ ನಾವು ಅರ್ಧನಾರೀಶ್ವರನನ್ನು ತೋರಿಸುವಾಗ ಅರ್ಧನಾರೀಶ್ವರ ನೃತ್ಯ ಅಂತಲೇ ಮಾಡ್ತೇವೆ. ಶಿವನ ಅರ್ಧ ದೇಹ ಶಿವನಾಗಿ ಅರ್ಧ ದೇಹ ಪಾರ್ವತಿಯಾಗಿ ನೃತ್ಯ ಮಾಡೋದು ನೆನಪಾಯಿತು ನನಗೆ. ಇದರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ, ಹೆಣ್ಣು ಪಾತ್ರ ಬರುವಾಗ ನಮಗೆ ಫೇಶಿಯಲ್ ಎಕ್ಸ್ಪ್ರೆಷನ್ ಕೊಡಲಿಕ್ಕೆ ಅವಕಾಶ ಇದೆ, ಗಂಡು ಪಾತ್ರ ಬರುವಾಗ ಅವಕಾಶ ಇಲ್ಲ, ಬರೀ ಒಂದು ಮುಖ ಮಾತ್ರ ಇರ್ತದೆ. ಅದು ಅಷ್ಟಾಗಿಯೂ ನೀವು ನಿಮಗೆ ಮುಖದ ಬೇರೆ ಇದಿಲ್ಲ, ಏನು ಪಾಸಿಬಿಲಿಟೀಸ್ ಇಲ್ಲದೆ ದೇಹದ ಬೇರೆ ಅಂಗವನ್ನು ಉಪಯೋಗಿಸಿಕೊಂಡು ಕೈ ಕಾಲುಗಳ ಚಲನೆ ಮೂಲಕ ಆ ಪಾತ್ರವನ್ನು ಡಿಸ್ಟಿಂಗ್ವಿಷ್ ಮಾಡಿದ್ದಿದೆಯಲ್ಲ, ತುಂಬ ಚೆಂದ ಇತ್ತು. ಅದು ತುಂಬ ಖುಷಿ ಆಯ್ತು ನನಗೆ. ಮತ್ತು ಅದೇ ಈ ಫಾರ್ಮ್ ಬಗ್ಗೆ ಅಥವಾ ಇದರಾಗೆ ಅವರಿಬ್ಬರು ಆಲ್ರೆಡಿ ಹೇಳಿದ್ದಾರೆ, ನಾನು ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋದಿಲ್ಲ. ಬಟ್ ಆ್ಯಸ್ ಅ ಫುಲ್ ಆ್ಯಕ್ಟ್ ನನಗಿಷ್ಟ ಆಯಿತು. ಸ್ಟೆಪ್ಪುಗಳನ್ನು ಅವರು ಹೇಳಿದಾಗೆ ಇನ್ನೂ ಸ್ವಲ್ಪ ಚಾಲೆಂಜಿಂಗ್ ತಗೊಳ್ಬೋದಿತ್ತು, ಬಟ್ ಅದಕ್ಕೆ ನೀವು ನಿಮಗೆ ಪೇಯ್ನ್ ಇತ್ತು, ಅದೇ ಎಕ್ಸ್ಕ್ಯೂಸ್ ಅಂತ ಅಲ್ಲದಿದ್ದರೂ ಕೂಡ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೋಡುವ ನೆಕ್ಸ್ಟ್ ಟೈಮ್ ಅವಕಾಶ ಇದ್ದರೆ ಯಾವ ರೀತಿ ಮಾಡ್ಬೋದು ಅಂತ ನೀವೇ. ಡೆಫಿನೆಟ್ಲಿ ಎಸ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.
ನೆಕ್ಸ್ಟ್ ಟೈಮ್ ಅವಕಾಶವಿದ್ದರೆ ನೀವು ಬಂದರೆ ನೀವು ಡ್ಯಾನ್ಸ್ ಮಾಡಿದರೆ ಸೂಪರಾಗಿ ಮಾಡಿ. ಓಕೆ, ರೆಟ್ರೋ ಸ್ಟೈಲ್ ಅಂತ ಬಂದಾಗ ಆ ಟೈಮ್ನಲ್ಲಿ ಬಂದದ್ದು ಬೆಲ್ ಬಾಟಮ್ ಪ್ಯಾಂಟ್ಗಳು, ಫ್ರಿಲ್ ಸ್ಯಾರಿಗಳು, ಸ್ಕಾರ್ಫ್, ಆ ಟೈಪ್ ಇದೆಲ್ಲ ಅಂದರೆ ರೆಟ್ರೋ ಸ್ಟೈಲ್ ಅಂತ ಬಂದಾಗ ನಾವು ಎಕ್ಸ್ಪೆಕ್ಟ್ ಮಾಡೋದು ಆ ಟೈಪ್ ಇದು ಅಂತ ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಟ್ಟದ್ದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲಾಟ್ ಮ್ಯಾಮ್. ನಿಮ್ಮ ಒಂದು ಕಮೆಂಟ್ ಅಂತಂದಾಗ ತುಂಬ ಖುಷಿ ಆಗುತ್ತೆ. ನೀವು ಕನ್ನಡ ಪರ್ಫೆಕ್ಟಾಗಿ ಮಾತಾಡ್ತೀರಾ. ಈ ಸಲ ಒಂದು 92% ಕನ್ನಡ, ಒಂದು 8% ಇಂಗ್ಲೀಷ್ ಬಂತು, ಸ್ಟೆಪ್ಪು ಫಾರ್ಮು ಅಂತ. ನಮಗೆ ನಿಮ್ಮ ಕಮೆಂಟ್ ಅವ್ರಿಗೆ ಏನು ಅರ್ಥ ಆಗುತ್ತೆ ಅಂತ ಹೇಳೋದಕ್ಕಿಂತ ನಮಗೆ ಕೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿ ಆರ್ ರಿಯಲಿ ಹ್ಯಾಪಿ ಟು ಹ್ಯಾವ್ ಯು. ಸೊ ಇತ್ತ ಬಲ್ಲ ಇರಾಗ ಏತ್ ಖುಷಿ ಅವನು ಎಡೆಡ್ಡೆ ಕಮೆಂಟ್ಸ್ ತಿಕ್ಕೊಂಡು ಬಟ್ ಇರ ಕಾರ್ ಬೇನೆತ್ತಿಲ್ಲ ಐನ್ ಎಕ್ಸ್ಕ್ಯೂಸ್ ಕೊರಂದೆ ಇರು ಡ್ಯಾನ್ಸ್ ಮಾಡ್ತಂದಿಲ್ಲ. ದ್ಯಾಟ್ ಇಸ್ ರಿಯಲಿ ಗ್ರೇಟ್. ಚೇಂಜ್ ಅ ಫೀಲ್ ಅವನು. ನಾನು 100% ಕೊಡ್ತುಜಿ. ಜಸ್ಟ್ ದ್ಯಾಟ್ ಏನು ಕೊಂಚೂರು ಮಿಸ್ಕನ್ಸೆಪ್ಷನ್ ಅಂಡ್ ರೆಟ್ರೋ ಬೊಕ್ಕ ರೆಟ್ರೋ ಮಲ್ತೊಂದುಲ್ಲೇ ಬಂದು ನಾನು ಪ್ರಾಕ್ಟೀಸ್ ಮಲ್ತೊಂದು. ರೆಟ್ರೋ ಆ್ಯಕ್ಚುಯಲ್ ಮೀನಿಂಗ್ ವಾಟ್ ದೇ ಸೆಡ್ ಲೈಕ್ ಇಟ್ಸ್ ಡಿಸ್ಕೋ ಟೈಪ್ ಆಫ್ ಮ್ಯೂಸಿಕ್, ಅವು ಸ್ಟೈಲ್ಸ್, ಬೋ ಹೇರ್ ಅವು ಪೂರ ಸಂಗೀತ ಅರ್ಥ. ಸೊ ರೆಟ್ರೋ ಒಂದು ಬಂಡೆ ಈತ್ ಮಾತ ಕಾಂಪ್ಲಿಕೇಶನ್ ಉಂಟು ಇನಿಯೇ ಗೊತ್ತೇನೆ ಹೆಂಗೆ ರೆಟ್ರೋ ಬಂಡ ಅದುಂಬುದ ಪರ ಸಾಂಗ್ ಅಂತ. ಬಟ್ ಎನಿವೇಸ್ ಎಡ್ಡೆ ಪರ್ಫಾರ್ಮೆನ್ಸ್ ಕೊರಿಯರ್ ಐಟ್ಲ ಖುಷಿಯಿಂದ ಅದೇ ಗೊತ್ತೇ ಒಂಜಿ ಜಸ್ಟಿಫಿಕೇಶನ್ ಕೊರಿಯರ್ ದ್ಯಾಟ್ ಈಸ್ ನೀಡೆಡ್ ಆ್ಯಕ್ಚುಲಿ. ಸೊ ಇದು ಸೊಸೈಟಿಗೆ ಬೋಡೆ ನಂಚಿನ ಒಂಜಿ ಮೆಸೇಜ್ ಕೊರಿಯರ್ ಆ್ಯಂಡ್ ಸೊಸೈಟಿ ಆಪು ನಂಚಿನ ಒಂಜಿ ವಿಷಯನ ತಿರ್ತು ಪತ್ಯಾರು ಆ್ಯಂಡ್ ಸೊಸೈಟಿಗೆ ಬೋರ್ಡ್ ಆಪು ನಂಚಿನ ಒಂಜಿ ಪಾಯಿಂಟನ್ನು ಕೊರಿಯರ್. ದಾದೆ ಆ ಪಾಯಿಂಟ್ ಸರಿಗೆ ಗೊತ್ತಿದ್ದ ನಂಚಿನ ಮೆಸೇಜ್ ಯಾರು ಕೊರಿಯರೋ ದಾದ ಬಂಡ ಎಲ್ಲರಿಗೂ ಸಮಬಾಳು, ಎಲ್ಲರಿಗೂ ಸಮಪಾಲು ಒಂದು. ಸೊ ಆಣುಲೆಗೆ ಪೊಣ್ಣುಲೆಗೆ ಭೇದ ಭಾವದ ಆಲೇಜ್ ಆಣುಲ್ಲ ಬರ್ಪೇನು ಪೊಣ್ಣುಲ್ಲ ಬರ್ಪೇನು ತಿರುಗು. ಐ ಬ್ರಾಟ್ ಮೈ ಚಿಲ್ಡ್ರನ್ಸ್ ಡ್ಯಾಡಿ ಟು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್. ಫ್ಯಾಂಟಾಸ್ಟಿಕ್. ಬಟ್ ಐಡ್ದ ಹತ್ರ ಇರ್ನ ಮಾರ್ಕ್ಸ್ ಕಮ್ಮಿ ಯಾರು ಯಾವ್ದು ಯಾಕೆ ಇಟ್ಸ್ ಓನ್ಲಿ ಫಾರ್ ದ ಮಮ್ಮೀಸ್ ನಾಟ್ ಫಾರ್ ದ ಡ್ಯಾಡೀಸ್. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಬಟ್ ಅಂಚನೆ ಪೋಪ್ಲ ಗೆಜ್ಜಿ ಇಲ್ಲಡಬಹುದು ಪ್ಲೀಸ್, ಇಲ್ಲಡಬಹುದು ಅಡಿಗೆ ಮಲ್ತದ್ದು ಅದು ಈರ್ ಮಲ್ಪುಂಡು ಒಂದು ಈರೆಗೆ ಯೂಸ್ ಆವು, ಜೋಕುಲ ಡ್ಯಾಡಿ ಮಲ್ಪುಂಡು ಅರೆಗೆ ಯೂಸ್ ಆವು ಈರ ಅನ್ಪುಣ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಯಾ ಓಕೆ, ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಪರ್ಫಾರ್ಮೆನ್ಸನ್ನು ನೋಡಾಯಿತು. ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ಒಂದರ ನಂತರ ಇನ್ನೊಂದು ಸೂಪರ್ ಆಗಿರುವಂತಹ ಮಮ್ಮೀಸ್ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಅ ಬ್ರೇಕ್. ಬ್ರೇಕ್ ಆದ್ಮೇಲೆ ಮತ್ತೆ ಬನ್ನಿ, ಟೇಕ್ ಅ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. Welcome back after the break to your favorite show that is none other than Sun Premium Refined Sunflower Oil Dance Mummy Dance, powered by Citadel Developers and Aruna Masalas. ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ಪರ್ಫಾರ್ಮೆನ್ಸನ್ನು ನೋಡಿದಾಗ ಇದು ಕೇವಲ ಮಮ್ಮಿಯಂದಿರಿಗೆ ಅಥವಾ ತಾಯಂದಿರಿಗೆ ಕೊಡುವಂತಹ ವೇದಿಕೆ ಮಾತ್ರ ಅಲ್ಲ, ಅದ್ರ ಜೊತೆಗೆ ಅಲ್ಲಿ ಮಾಡೋವಂತಹ ನೃತ್ಯ ಏನಿದೆ, ಡ್ಯಾನ್ಸ್ ಏನಿದೆ, ಅದಕ್ಕೂ ಆ ಸ್ಟೇಜ್ ಜಸ್ಟಿಫಿಕೇಷನನ್ನು ಎಲ್ಲ ತಾಯಂದಿರು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದಟ್ ಇಸ್ ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಈಗ ಬರ್ತಾ ಇರುವಂತಹ ಕಂಟೆಸ್ಟೆಂಟ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಎಕ್ಸ್ಪೆಕ್ಟೇಷನನ್ನು ಕಳೆದ ರೌಂಡ್ಸ್ಗಳಲ್ಲಿ ಕ್ರಿಯೇಟ್ ಮಾಡಿರುವಂತಹ ಕಂಟೆಸ್ಟೆಂಟ್. ಅವರ ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತಾ ಇಲ್ಲ ಅದಕ್ಕಿಂತ ಜಾಸ್ತಿ ಆಗುತ್ತಾ? ಈ ಪ್ರಶ್ನೆಗೆ ಉತ್ತರ ಅವರೇ ಕೊಡಬೇಕು. ಸೊ ಪ್ಲೀಸ್ ವೆಲ್ಕಮ್ ನೀತಾ ಸುರೇಶ್ ಕಾಂತ್. Welcome to the club. मेरा नाम है शबनम। प्यार से लोग मुझे कहते हैं शबो। तुम्हारा नाम क्या है? मीना, मीना, अंजू या मंजू? मीना, मीना, अंजू, मंजू या मधु। दिल जनों का दिल जला के क्या मिलेगा दिलरुबा? दिल जनों का दिल जला के क्या मिलेगा दिलरुबा? दिल ने मेरे दिल से
ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಅಲ್ಲ, ಇಷ್ಟೊಂದು ಎನರ್ಜಿ ಎಲ್ಲಿಂದ ಬರುತ್ತೆ ನಿಮಗೆ? ಒಂದಿಡ್ದು ಕುಡ್ಲದ ಮೀನ್. ಎಸ್, ದಾಟ್ ಇಸ್ ದ ಪವರ್ ಆಫ್ ಕುಡ್ಲದ ಮೀನ್. ದಿನಕ್ಕೆ ಏತ್ ಮೀನ್ ತಿನ್ಬಾರೆ? ಡೈಲಿ ಮೀನೇ. ಡೈಲಿ ಮೀನ್ ಅದೇ. ಓಕೆ, ನೀವು ಎರೆಗೆ ಮಾತಿದ್ದ ಕೂರ್ಲೆಕ್ಕ ಹಾಪುಂಟು ಯಾಕೆ ಡೈಲಿ ಒಂದು ಎರಡು ಮೀನು ತಿನ್ಲೆ ಮಾತಾ ಸರಿ ಹಾಪುಂಡು ಯಾನಂತ ಮೇಯರ್ ಬಂತೀನಿ. ಸೊ ದ್ಯಾಟ್ಸ್ ಅ ಪವರ್ ಆಫ್ ನಮ್ಮ ಊರ್ದ ಮೀನ್. ಎನಿವೇಸ್ ಇರಗೆ ಎಂಚಾണ് ಓವರ್ ಆಲ್ ಹ್ಯಾಪಿ ಫ್ಯಾಂಟಾಸ್ಟಿಕ್. ಈರಣ ಏನು ಪನ್ನೇನು ಕಲ್ದರಿ ಎಂಜ ಪನ್ನೋಡು ದಾದ ವಿಷಯ ಅಂದೆ. ಸೊ ಇದು ಜಡ್ಜಸ್ನಾಗೆಲ್ಲ ಕೇನ್ಗ ಸೂರಜ್ ಸರ್ ಪನ್ನೆ ಹೌಸ್ ಇಟ್? ಹಾಯ್ ನೀತಾ. ಹಾಯ್ ಸರ್. ವೆರಿ ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಗುಡ್ ಕಾಸ್ಟ್ಯೂಮ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಆಲ್ಸೋ ಆ್ಯಸ್ ಯೂಶುವಲ್ ಇರ್ನ ಎಡ್ಡೆನ್ ಉಪ್ಪುಂಡು ಪರ್ಫಾರ್ಮೆನ್ಸ್. ಸ್ಟ್ರಾಂಗ್ ಪರ್ಫಾರ್ಮರ್ ಇರ್. ಥ್ಯಾಂಕ್ ಯು ಸರ್. ಎವ್ರಿ ಒನ್ ನೋಸ್. ಎಂಕಿನ ರೆಟ್ರೋ ಥೀಮ್ಡ್ ದಾದ ಮಿಸ್ಸಿಂಗ್ ಪಾಯಿಂಟ್ ಪಂಡ ಒಂತೆ ವೆಸ್ಟರ್ನೈಸ್ ಸ್ಟೆಪ್ಸ್ ಐಕ್ ಮಿಕ್ಸ್ ಆದಿತ್ತು. ಓನ್ಲಿ ದಟ್ ಈಸ್ ಮೈ ಕಂಪ್ಲೇಂಟ್. ಬೇತದಾಲ ಇಂಕ್ ಐಟ್ ಮೈನಸ್ ಅಂತೋಜ್ಜಿ ಒಂಜ ಏಳೆನ್ಮ ಕಡೆ ವೆಸ್ಟರ್ನ್ ಸ್ಟೆಪ್ಸ್ ಬತ್ತನ್. ಇರಿಗೆ ರೆಟ್ರೋ ಥೀಮ್ ಕೊರಿಬೇಕ ನಮ್ಮ ಇರ್ ಮಸ್ತ್ ಕಡೆ ರೆಟ್ರೋ ಮೂಮೆಂಟ್ಸ್ ಬಂದರ್. ಆಹಾ ಅಜ್ಜ ಆಹಾ ಅಜ್ಜ, ದಟ್ ಇಸ್ ದ ಶಮಿ ಕಪೂರ್ ಸ್ಟೈಲ್ ಇಸ್ ಅಜ್ಜ ಅಜ್ಜ ಮೇ ಪ್ಯಾ. that movements is very, you know, enkel retro on the think mantnaga we go like that movements ಅಲ್ಪ ಇಂಕ್ ದಾದನ್ ಬಣ್ಣ ಕೆಲವೊಂದು ಕಡೆ ವೆಸ್ಟರ್ನ್ ಸ್ಟೆಪ್ಸ್ ಮಿಕ್ಸ್ ಅಪ್ ಆದ ಬರ್ತೇನೆ. ಅವುಡ್ನ ಬ್ರಿಲಿಯಂಟ್ ಕಾಸ್ಟ್ಯೂಮ್, ಯು ಆರ್ ಲುಕಿಂಗ್ ವೆರಿ ಗಾರ್ಜಸ್. ಎಂಟ್ರಿ ಆ ಬಾರ್ ಸೆಟಪ್ ಆ್ಯಂಡ್ ಏನೊಂದು ಪೋಲ್ಡ್ ಒಂಜಿ ಮೂಮೆಂಟ್ಸ್ ಮಂತರ್ ಅಮೇಝಿಂಗ್. ಓನ್ಲಿ ಯು ಕ್ಯಾನ್ ಡೂ ದ್ಯಾಟ್ ವೆರಿ ಪರ್ಫೆಕ್ಟ್ಲಿ. ಯು ಡಿಡ್ ಇಟ್ ವೆರಿ ಗುಡ್ ಆನ್ ದ್ಯಾಟ್. ಎಂಕ ಪೂರ ಇಷ್ಟನ್ ಆ್ಯಸ್ ಎ ಕೊರಿಯೋಗ್ರಫಿಕಲಿ ಎಂಕ ಅಲ್ಪ ಓಲಾಂಡಲ ಇರ ಕೊರಿಯೋಗ್ರಾಫರ್ಗೆ ಒಂದು ಜೌಸ್ ಸಜೆಷನ್ಸ್ ಅಲ್ಪ ಪ್ಯೂರ್ ರೆಟ್ರೋ ಬತ್ತನ ಪೂರ ಮೂಮೆಂಟ್ಸ್ ರೆಟ್ರೋ ಬೈದ್ನ ಇವುಡ ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸ್ ಟುಡೇ ಮೇ ಬಿ ಸ್ಟ್ಯಾಂಡಿಂಗ್ ಓವೇಷನ್ ಬೈದು ಅಂದ್ ಒಂಜಿ ಪಾಯಿಂಟನ್ನು ಎಂಕಲ್ ಕನ್ಸಿಡರ್ ಮನ್ ಬಿಕಾಸ್ ಇನ್ನಿತ ಥೀಮೇ ರೆಟ್ರೋ ಥೀಮ್. ಸೊ ಅಂಚದ ಎಂಕಲು ರೆಟ್ರೋ ಸ್ಟೈಲ್ನೇ ನಾಡೊಂದಿಲ್ಲ. ಸೊ ಇಂಥ ಪರ್ಫಾರ್ಮೆನ್ಸ್ ಎಂಚಿನ ಇತ್ತನಲ್ಲ ದ ಥೀಮ್ ಈಸ್ ರೆಟ್ರೋ. ಸೊ ರೆಟ್ರೋ ಸ್ಟೆಪ್ಸ್ ಇಜ್ಜಿನಾಡ ದಟ್ ವಿಲ್ ನಾಟ್ ವರ್ಕ್ ಔಟ್ ಅಂಚ. ಅದರ್ ದೆನ್ ಆ್ಯಸ್ ಯೂಶುವಲ್ ಯು ರಾಕ್ ದ ಸ್ಟೇಜ್ ಆ್ಯಂಡ್ ಎವ್ರಿ ರೌಂಡ್ಸ್ ಇರ್ನ ಒಂಜಿ ಎನರ್ಜಿ ಎಕ್ಸ್ಪ್ರೆಷನ್ ಕಾನ್ಫಿಡೆನ್ಸ್ ಬತ್ತದ ಉಂತ್ನಾಗ ನಂಗೆ ಗೊತ್ತಾನ ಶಿ ಈಸ್ ಕಾನ್ಫಿಡೆಂಟ್ ಟುಡೇ. ಸೊ ಐನ್ ಮೈಂಟೈನ್ ಮನ್ಪ್ಲೆ ಆಮ್ ಟೈಮ್ಲ ಪುರ ನೆನಪುಂಡು ಎಂಕೆ ಎನರ್ಜಿ ಡ್ರಾಪ್ ಆನ್ ಬೈದಿನ ಇತ್ತ ಅವು ಪುರ ದಾಲ ಪ್ರಾಬ್ಲಮ್ ಇಜ್ಜಿ ಇತ್ತೆ ಒಂಜೆ ಥೀಮ್ ಪ್ರಕಾರ ನಿಕಲ್ ವರ್ಕ್ ಮಾತಾಡ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ರಾಕ್ ಇಟ್. ಆಲ್ ದ ಬೆಸ್ಟ್ ಟು ಯು. ಆಲ್ ದ ವೆರಿ ಬೆಸ್ಟ್. ಮಾಸ್ಟರ್ ಏನು ಮಸ್ತ್ ಒಂದು ಮಾಡ್ತಿದ್ದಾರೆ ಮೇಡ.
ಅರ್ನ ಟ್ರೈನಿಂಗ್ ಆ್ಯಕ್ಚುಲಿ ಎಂಕ್ ಒಂಜಿ ಒಂಜಿ ಮೂಮೆಂಟ್ಗಳ ಎಂಚ ಎಕ್ಸ್ಪ್ರೆಷನ್ ಕೊರಡು ಓ ಮೂಮೆಂಟ್ ಫುಲ್ ಅರ್ನನೇ ಟ್ರೈನಿಂಗ್ ಅವಲ 4-5 days ಇಂಕ ಬತ್ತನ ಮುರಣಿ ಬತ್ತಿನ ಆತ್ರ ಆ್ಯಕ್ಚುಲಿ ಆ ಟೈಮ್ ಶಾರ್ಟೇಜ್ ಹಾಂ ಐಟೇ ಫುಲ್ ಒಂದು ಮಲ್ದೇರು ಅವು ಏಪಲ್ ಅಂಚನೆ ಗುರು ಶಿಷ್ಯನ ಕಾಂಬಿನೇಷನ್ ಒಂಜೇಲಕ್ಕಿತ್ನ ಮಾತ್ರ ಇಂಚಿನ ಪರ್ಫಾರ್ಮೆನ್ಸ್ ಬರ್ರೆ ಸಾಧ್ಯ ಆ್ಯಸ್ ಎ ಜಡ್ಜ್ ಮಸ್ಸನ ಇಂಕ್ಲೆ ಶಾಪಲ್ಲ ದೀಪೇರು ನೆರ್ಪೇರು ಮೇವು ದಾದಾಂಡಲ ಒಂಜಿ ಪನಂದೆ ಉಪ್ಪೇರು ನಾಡೊಂದು ಉಪ್ಪೇರು ಮಾರಂದು ಏನು ಬನ್ನಾಗ ಏರ ಸರ್ಕಲ್ ಇನ್ಸ್ಪೆಕ್ಟರ್ ಬತ್ನಾಗ ಅನ್ಪೇರು ಕೆಲವು ಕಂಟೆಸ್ಟೆಂಟ್ ಏನು ತೂದೆ ಬನ್ನಾಗ ಬತ್ತೇರು ಪನ್ನೊಂದು ಪೇರು ದಟ್ ಈಸ್ ಎಂಕ್ಲೆ ದಾಲ ಮನ್ಪೇರು ಅಬ್ಜಿ ಆ್ಯಸ್ ಎ ಈರ್ಲ ಒಂಜಿ ಫೀಲ್ಡೆಡ್ ಕೊರಿಯೋಗ್ರಫರ್ ಅದು ಉಪ್ನಾರು ಡೆಫಿನೆಟ್ಲಿ ವೆನ್ ಹೀರೋಯಿನ್ಸ್ ಡೂ ದ್ಯಾಟ್ ಯು ಟೆಲ್ ಸರ್ ಮಾಸ್ಟರ್ಜಿ ಸ್ವಲ್ಪ ಹಿಂಗೆ ಬರಬೇಕು ಅಂತ ಸೊ ಡೆಫಿನೆಟ್ಲಿ ನಾವೇನು ಎಕ್ಸ್ಪೆಕ್ಟ್ ಮಂತೊಂದಿತ್ತೆ ಸೊ ಅವು ಒಂಜಿ ಕರೆಕ್ಷನ್ ಇತ್ತನ್ನ ಅದರ್ ದನ್ ದ್ಯಾಟ್ ಸೂಪರ್ ಯು ಆರ್ ಆಲ್ ಆ್ಯಸ್ ಯೂಶುವಲ್. ಥ್ಯಾಂಕ್ ಯು ಸೋ ಮಚ್. ಸರಿ ನಡ್ದೊಂಬನ್ನಾಗ ಏನಲ್ಲ ಇಂಚ ಮಾತ ಮಲ್ದಾರೆ ಇಂಚ ಮಾತು ಮಲ್ದಾರೆ ಅವು ನನ್ನಂಜಿ ಪಿರಾಡು ಸಿ ಸಿ ಕ್ಯಾಮ್ತಿ ಸಾಪದ ವಿಷಯ ಮಾತ ಪಾತಿರ ಬಟ್ ಯು ಆರ್ ಡೂಯಿಂಗ್ ಯುವರ್ ಜಾಬ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ನಿತೇಶ್ ಸರ್ ಬಲ್ಲ ಎಂಜಾನ್ ನೀತಾ ಸುರೇಶ್ ಕಾಂತ್ ಹೌ ಆರ್ ಯು? ಫೈನ್ ಸರ್. ಎಂಚೋಲರ್ಗೆ ಜೈಕ್ ನೀತಾ ಈ ರೇಪಲ್ಲ ಬನ್ನ ಬ್ಯಾಂಗ್ ಅನ್ನೋದೇ ಬರ್ಪರ್ ಸ್ಟೇಜಿಗೆ ಇರ್ನ ದಾಲ ದೂರ್ರೆಜ್ಜಿ ಇರ್ ಬರ್ಪರ್ ಏನೇನು 100% ಕೊಡ್ದು ಬೊಪ್ಪೆ ಬಂದ ಅಂಚಿನ ಒಂಜಿ ಪರ್ಫಾರ್ಮರ್ ಇರ್ನ ದಾಲ ಬ್ಯಾಡ್ ಕಮೆಂಟ್ ಪನ್ಪುನ ಪರ್ಫಾರ್ಮರ್ ಹತ್ತಿರ. ಸೊ ಇರ್ನ ಎಪಿಯರೆನ್ಸ್ ಯಾವು ಈ ಸ್ಟೇಜಿಗೆ ಪಂಡ ಇರೊಂಜಿ ಒಂಜಿ ಪನ್ಪಿರತ್ತೆ ನೆಟ್ ಆಗೈ ಆಗ್ಲಗಾಕಿ ಗೈಯಿಂದ ಪಂಡ ಬತ್ತದ ಸ್ಟೇಜ್ ಒಂದು ಮಂತ್ ಫೈರ್ ಮಂತ್ ಪೋಯರ್ ಬಂದ್. ಸೊ ಏನ್ ಇರ್ನ ಪರ್ಫಾರ್ಮೆನ್ಸ್ ಪಂಡ ಸೂಪರ್ ಎಂಟ್ರಿ ಸ್ಟಾರ್ಟಿಂಗ್ ದ ಸೂಪರ್ ಎಂಟ್ರಿ ಕ್ಯಾಬ್ರೆ ಒಂಚೆ ಉಂಡತೆ ಪ್ರಾಪರ್ ಕ್ಯಾಬ್ರೆ ಇರ್ತೋ ಜಪದರ್ ಸ್ಟಾರ್ಟಿಂಗ್ ಸೂಪರ್ ಔಟ್ಫಿಟ್ ಪ್ರಾಪರ್ ರೆಟ್ರೋ ಕ್ಯಾಬ್ರೆ ಇರ್ನ ಔಟ್ಫಿಟ್ ಸೂಪರ್ ಇಟ್ ಈಸ್. ಇರ್ನ ಮಿಕ್ಸಿಂಗ್ ಆಫ್ ಸಾಂಗ್ಸ್ ಅವು ಅದು ಹೆಂಗೆ ಅವು ಭಾರಿ ಖುಷಿ ಆಗ ನಾವು ನೆತ್ತ ಲೂಪ್ ಕೊರ್ಪಿರತ್ತೆ ಕ್ರೆಸೆಂಡು ಇರ್ನ ಫಸ್ಟ್ ದ ಕ್ರೆಸೆಂಡೋಡ್ದು ಲಾಸ್ಟ್ ಕ್ರೆಸೆಂಡುಗು ಅವು ಒಂಜಿ ಕೊನೋಪನ ಸಾಂಗನು ಅವು ಇರ್ನ ಡ್ಯಾನ್ಸ್ ಹತ್ತು ಇರ್ನ ಸಾಂಗ್ಸ್ ಎಲ್ಲ ಎಡ್ಡೆತ್ತನ ಇರ್ನ ಓವರ್ ಆಲ್ ಪರ್ಫಾರ್ಮೆನ್ಸ್ ಸೂಪರ್ ತೋಜುಂಡು ಇರ್ನ ಮಿಕ್ಸಿಂಗ್ ಆಫ್ ಸಾಂಗ್ ಸೂಪರ್ ಇತ್ತು ಸೆಲೆಕ್ಷನ್ ಆಫ್ ಸಾಂಗ್ ಆಲ್ಸೋ ವೆರಿ ಗುಡ್ ಆ್ಯಂಡ್ ಗುಡ್ ಯೂಸ್ ಆಫ್ ಪ್ರಾಪ್ಸ್. Energy was outstanding. Thank you, sir. It was really good. But what I felt is, in the middle, irna energy energy and steps tadalla paatiruji. Energy paadirutte. Ir energy ಜಾಸ್ತಿ ಅದು ಒಂಚೂರು ಅಂಜಿನಾಡು ಒಲ್ಪ ಒಂಜೀರ್ ಇರ್ನ ಉಲಾಫ್ ಐಡ್ ಬೊಕ್ಕ ಒಂಚೂರು ಫಂಬಲ್ ಆಯ್ರು ಐಡ್ ತುಂಬದ ಸ್ಟೆಪ್ಪಲ್ಲ ಒಂಚೂರು ಅಂಚಿಂಚಾಣ್ ಎನರ್ಜಿ ಇದ್ದಾತ್ರ ಓವರ್ ಆಲ್ ಔಟ್ಸ್ಟ್ಯಾಂಡಿಂಗ್ ಆ್ಯಕ್ಟ್ ಸೂಪರ್ ಆ್ಯಕ್ಟ್ ಪ್ರಾಪರ್ ಕ್ಯಾಬ್ರೆ ತುಯ್ಲಗಂಡ್ ಐ ಆಮ್ ಎಂಜಾಯ್ಡ್ ಇಟ್ ಲವ್ಡ್ ಇಟ್ ಸೂಪರ್ ಗುಡ್ ಲಕ್. ಓಕೆ ಥ್ಯಾಂಕ್ ಯು ಸೋ ಮಚ್. ಬ್ಯಾಂಗರ್ ಇರ್ನ ಡ್ಯಾನ್ಸ್ ಎನರ್ಜಿ ಎಂಚ ಇದ್ದಾನೆ ಅವ್ರನ್ನ ಕಮೆಂಟ್ ಎನರ್ಜಿ ಅಂಚನೆ ಇದ್ದಾನೆ ಅದು ಫೋರ್ಸ್ ಲೈಕ್ ಪಾಸಿಟಿವ್ ಎನರ್ಜಿ ದಿಂಜ ಹೇರಿ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈರಗೆ ಎಂಚಾಣ್. ಎಸ್ ನೀತಾ ಅವರೇ ನಮಸ್ತೆ. ಪ್ರತಿ ರೌಂಡ್ನಲ್ಲೂ ನೀವು ಸ್ಟೇಜಿಗೆ ಬಂದ ಪರ್ಫಾರ್ಮ್ ಮಾಡ್ತಾ ನನ್ನ ಮನಸ್ಸಿಗೆ ಪ್ರತಿ ಸರ್ತಿಯೂ ಹತ್ರ ಆಗ್ತಾ ಇದ್ದಾರೆ. ನಾನಂತೂ ನಿಮ್ಮ ಫ್ಯಾನ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸೂರಜ್ ಸರ್ ಅವ್ರು ನಿಮಗೆ ಏನೇ ಸಜೆಷನ್ ಅಂತ ಹೇಳಿರ್ಬೋದು, ಬಟ್ ನಾನು ಇವತ್ತು ಅದನ್ನೆಲ್ಲ ಯೋಚನೆ ಮಾಡ್ತಾ ಇಲ್ಲ. ನನಗಂತೂ ತುಂಬ ಖುಷಿ ಆಯಿತು. ಎಸ್ಪೆಷಲಿ ನಿಮ್ಮ ಯುನೀಕ್ ಸ್ಟೆಪ್ಸ್ ಕೆಲವುದಿರ್ಬೋದು ಅಥವಾ ಒಂದು ರಂಗ ಪರಿಕರವನ್ನು ಹೇಗೆ ಸದುಪಯೋಗ ಮಾಡಬೇಕು ಅನ್ನೋದನ್ನು ನಿಮ್ಮ ನೋಡಿ ಕಲಿಬೇಕು. ಅಷ್ಟು ಚಂದ ನೀಟಾದ ಫಿನಿಶಿಂಗ್ ಇತ್ತು. ಆ್ಯಕ್ಚುಲಿ ಎಲ್ಲ ಮಾಸ್ಟರ್ ಎಸ್ ಮಾಸ್ಟರ್ ಹೇಳಿಕೊಟ್ಟಿದ್ರು, ನೀವು ಅದನ್ನು ಚಂದ ಎಕ್ಸಿಕ್ಯೂಟ್ ಮಾಡಿದ್ದೀರಿ. ಅಲ್ಲದೆ ನೀವು ಸ್ಕ್ರೀನ್ ಓಪನ್ ಮಾಡಿ ಬಂದದ್ದಿರ್ಬೋದು ಮತ್ತು ನಿಮ್ಮ ಟೋಟಲ್ ಆ್ಯಕ್ಟಲ್ಲಿ ಒಂದು ಪ್ರೊಫೆಷ್ನಲಿಸಮ್ ಕಾಣ್ತಿತ್ತು. ತುಂಬ ಪ್ರೊಫೆಷ್ನಲ್ ಆಗಿ ನೀವು ಅದನ್ನು ಆ್ಯಕ್ಟ್ ಮಾಡಿದ್ದೀರಿ. ಅಲ್ಲದೆ ನಾನೀಗ ಒಂದು ಪಾತ್ರ ನಿರ್ವಹಣೆ ಅಂತ ಹೇಳಿದರೆ ಪಕ್ಕ ಆ ಪದ್ಯಕ್ಕೆ ಏನು ಬೇಕು ಎಕ್ಸ್ಪ್ರೆಷನ್ ಅದನ್ನು ಅಷ್ಟು ಚಂದ ಮಾಡಿ ಕಾನ್ಫಿಡೆನ್ಸಲ್ಲಿ ಕೊಟ್ಟಿದ್ದೀರಿ. ಐ ಲವ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾವಾಗ ನಿಮ್ಮ ರಂಗ ಪರಿಕರ ಬರುತ್ತೆ ನೋಡಿ ನಿಮ್ಮ ಕಮೆಂಟಲ್ಲಿ, ಆವಾಗ ಅದು ಸೂಪರ್ ಪರ್ಫಾರ್ಮೆನ್ಸ್ ಅಂತ ಅರ್ಥ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇತ್ತೆ ಬನ್ನಿ ಇತ್ತೇದು ಖುಷಿ ಆಗ್ಬಿಟ್ಟು ನಾನು ಏತ್ ಮೀನು ತಿನ್ನೋದು ಅಪ್ಪ ನೀರು ದಿನಕ್ಕೆ ಮಸ್ತ್ ತಿನ್ನೋಡು. ಆ್ಯಂಡ್ ನಮ್ಮ ಮಾಸ್ಟರ್ಗೆ ಮಸ್ತ್ 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 ಥ್ಯಾಂಕ್ಸ್. ಆ್ಯಕ್ಚುಲಿ ಏನೋ ಮಸ್ತ್ ಒಂಥರ ಮಸ್ತಾಂಡ್ ಪ್ರೀತೇಶ್ ಮಾಸ್ಟರ್ ಪ್ರೀತೇಶ್ ಮಸ್ತ್ ಮಾಸ್ಟರ್ ಓಲ್ಲರ್
ಓಕೆ ಪ್ರೀತೇಶ್ ಮಸ್ತ್ ಮಾಸ್ಟರ್ 2 ಸಲ ಬರೋದಿಲ್ಲ ಪ್ಲೀಸ್. ಸೊ ಆಲ್ರೆಡಿ ಒಂಜಿ ಎಡ್ಡೆ ಕಮೆಂಟ್ ಒಂಜಿ ಕಂಟೆಸ್ಟೆಂಟ್ಗೆ ಕೊರ್ಪಾದಾರ ಬೈದಿತ್ತಿರಿಡೆ. ಸೊ ಇತ್ತೆ ಮಸ್ತ್ 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 ಎಡ್ಡೆ ಕಮೆಂಟ್ ತುಂಬ ಆರು ಬರೋದಿಲ್ಲ. ಎಸ್ ಪ್ಲೀಸ್ ಸರ್. ಸರ್ ಬರೀಟೊಲ್ಲೇರು ದಾದ ಪಂಡ್ರೆ ಪನ್ಲೆ ಈರ್ ಪನ್ಲೆ ಫಸ್ಟ್ ಇರಕ್ಕೆ ದಾಲ ಪಂಡ್ರೆ ಇತ್ತಲ್ಲ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಆ್ಯಕ್ಚುಲಿ 5 days ಅವೇ ಪನ್ನಿದೆ. 5 days ಎನ್ನ ಚೆನ್ನೈದು ಬರೋಣ ಮಸ್ತ್ ಪ್ರಾಬ್ಲಮ್ ಇತ್ತು ನಂಗೆ. ಬ್ಯಾಕ್ ಪೇನ್ ಕೂಡ ಜಾಸ್ತಿ ಸರ್ಜರಿ ಆದಿತ್ತು ನಂಗೆ. ಓಕೆ ಆಯ್ತಾ ರೆಸ್ಟೇ ಮಸ್ತ್ ಇತ್ತು. ಆ ಟೈಮ್ ಬರ್ಪುಜೆ ಪಂದೆ ನಾ ಮೂಮೆಂಟ್ ಆರು ಇಂಕ್ ಮಸ್ತ್ ಧೈರ್ಯ ಕೊಡ್ದೆ ನಂಗೆ. ಬಲ ದಾಲ ಪೂಜಿ ಮಸ್ತ್ ಮಸ್ತ್ ಧೈರ್ಯ ಕೊರಿ. ಓಕೆ ಸರ್ ಈರ್ದಾದ ಅನ್ಬರ್ರಿ. ಸೊ ಈದ ಮಸ್ತ್ ಮಸ್ತ್ ಬುಗರಿ ಈರ್ದಾಲ ಪಂಡ್ರೆ ಈಗ ಆರು ಈರನ್ ಬುಗರಿ ಇರಗದಾಲ ಅರನ್ ಬುಗರ್ರಂಡೆ ದಾಲೇಜ್ ಅರ್ನ ಆತ ಹೆಲ್ತ್ ಇಶ್ಯೂಸ್ ಇತ್ತಂಡಲ್ಲ ವಿದಿನ್ 4 days ಶಿ ವಾಸ್ ಸಪೋಸ್ ಟು ಕ್ವಿಟ್ ಆಲ್ಸೋ ಬಿಕಾಸ್ ಆಫ್ ಅವರ್ ಹೆಲ್ತ್ ಇಶ್ಯೂಸ್. ಬಟ್ ಬೊಕೆ ಅನ್ಪಂಡೆ ಈಜ್ ಇಡಮುಟ್ಟ ರೀಚ್ ಆಯರ್ ನನಲಾತ ಇರ್ ಗ್ರ್ಯಾಂಡ್ ಫಿನಾಲೆ ಮುಟ್ಟ ಅಟ್ಲೀಸ್ಟ್ ಯು ಹ್ಯಾವ್ ಟು ರೀಚ್ ತುಕ ಇರ್ ಬಲೆ ಮೂಜು ದಿನ ಆಂಡಲ ಮಲ್ಲತ್ತ ಕೊರಿಯೋಗ್ರಫಿ ಮಲ್ತ ಕೊರ್ಪೆ ಬೊಕ್ಕದ ಪಾತ್ರಿಗ ಅಂತ. ಆಫ್ಟರ್ ದೆನ್ ದಟ್ ಶಿ ಕೇಮ್. ನೀತಾ ಎಂಕ ಒಂದು ಪರ್ಸನಲ್ ಇಶ್ಯೂ ಆಂಡಲ ಪನ್ನೊಂದಲೆ ಒಂದು 3 days ಕೊರಿಯೋಗ್ರಫಿ ಆತ್ನ ಕನಿಚಿರ್ನ ಪರ್ಫಾರ್ಮೆನ್ಸ್. ಟ್ಯೂಸ್ಡೇ ಒಂದು ಆ್ಯಕ್ಚುಲಿ ಬರ್ತೀನಿ ಚೆನ್ನೈದು. Okay. 2 days ಎಂಕ ಆಯ್ಜಿ ಬರ್ಯಾರ ಆ್ಯಕ್ಚುಲಿ ಅರೆಗ್ಲ ಒಂಚೂರು ಬಿಸಿ ಇರ್ತಾರೆ ಎಂಕ್ಲ ಆಯ್ದು ಬಕ್ಕ ಆ ಟೈಮ್ 3 days ಅವ್ರು 4 days ಆತೆ. ಬಟ್ 3 days ಆಯ್ನ ಕೊರಿಯೋಗ್ರಫಿ ಇದಕ್ಕೆ ನಿಜಂಡಿ ವೆನ್ ಯು ಎಕ್ಸಿಕ್ಯೂಟೆಡ್ ಇಟ್ ಮಸ್ತ್ ದಿನ ಪ್ರಾಕ್ಟೀಸ್ ಮಂತದ ವೆಲ್ ಪರ್ಫಾರ್ಮ್. ಲಾಸ್ಟ್ ಟೈಮ್ ನಾನು ಜಾಸ್ತಿ ಇದೆ ಒಂದು ಮಸ್ತ್ ಕಮ್ಮಿ ಯಾನೇ ಎಣ್ಣಿ ನೆಕ್ಸ್ಟ್ ಬೂರ್ಚೆ ಬರ್ಪೂಜಿ ಕ್ವಿಟ್ಟೆ ಮಲ್ಪೆ ಆ ಸಿಚುವೇಶನ್ಗೆ ಪೋಯೆ ಲಾಸ್ಟ್ಗೆ ಏನಾರ್ದು ಆ ಪೂಜಿ ಬಂದು. ಸೊ ಐಕೆ ಒಂಜಿ ಎಡ್ಡೆ ಗುರು ತಿಕ್ಕಂಡ ಶಿಷ್ಯನಕ್ಲೆ ನೆಂಚಲ ದುಮ್ ಕನಪೆರತೆ. ಸೀರಿಯಸ್. ಸೊ ಹ್ಯಾಟ್ಸ್ ಆಫ್ ಟು ಪ್ರಿತೇಶ್ ಆಲ್ಸೋ. ಕೀಪ್ ವರ್ಕಿಂಗ್ ಲೈಕ್ ದಿಸ್. ಪ್ರಿತೇಶ್, ಲೆಟ್ ದಿಸ್ ಡಾನ್ಸರ್ಸ್ ಕಮ್ ಲೈಕ್ ದಿಸ್ ಮೆನಿ ಮೋರ್ ಡಾನ್ಸರ್ಸ್ ಫ್ರಮ್ ಯುವರ್ ಟೀಮ್. ಓಕೆ ಪ್ರಿತೇಶ್ ಇರ್ ಐಡ್ ದುಂಬುಲ್ ಒಂಜಿ ಪರ್ಫಾರ್ಮೆನ್ಸ್ ಕೊರಿಯೋಗ್ರಫಿ ಮಂತಿದ್ದಾರತೆ. ಎಸ್ ಎಸ್ ಅಂದ ಇರ್ ನವ್ವೆ ಇರ್ ವೆರೈಟಿ ಆಫ್ ಕನೊಂದುಲ್ಲರ್ ಈ ಸ್ಟೇಜಿಗೆ. ಇಟ್ ಈಸ್ ರಿಯಲಿ ಗುಡ್. ಕೊರಿಯೋಗ್ರಫಿ ಆಲ್ಸೋ ವೆರಿ ನೈಸ್, ಕಲರ್ಫುಲ್ ಆ್ಯಂಡ್ ಮಸ್ತ್ ದಾದ ಬನ್ ಪೇರು ಜಿಗ್ಗ ಅಂದ್ ಫುಲ್ ಪ್ರಾಪರ್ಟೀಸ್ ಪೂರ ಪಾಡ್ದು ಕಂಟೆಸ್ಟೆಂಟ್ಗಳು ಅಂಚನೆ ಟ್ರೈನ್ ಕೊರೊಂದುಲ್ಲರ್. ವೆರಿ ವೆರಿ ಗುಡ್. ದಟ್ ಈಸ್ ಕೊರಿಯೋಗ್ರಾಫರ್ನ ಸೈನ್ ಆ್ಯಂಡ್ ಕೊರಿಯೋಗ್ರಾಫರ್ನ ಸೈನ್ ದಾದ ಓಪನ್ ಪಂಡ ಒಬ್ಬ ಥೀಮ್ ಕೊರನಲ್ಲ ಐನು ಸ್ಮಾರ್ಟ್ಲಿ ಅದು ಯೂಸ್ ಮಂಬರ್ ಈರ ಸ್ಮಾರ್ಟ್ಲಿ ಅದು ಯೂಸ್ ಮಂದರ್. ದಟ್ ಈಸ್ ಹ್ಯಾಟ್ಸ್ ಆಫ್ ಟು ಯು ಬ್ರೋ. ಥ್ಯಾಂಕ್ ಯು ಸೊ ಮಚ್. ಸೂಪರ್, ವೆರಿ ಗುಡ್. ಥ್ಯಾಂಕ್ ಯು. ಒಂದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಆದ ಬುಗಾರ್ನ ಸಮ್ಮೇಳನ ನನಗೆ ಗೊತ್ತೊಂದು ಈರ್ ಅರೆನ್ ಬುಗಾರ್ನು ಆರ್ ಮೇರನ್ ಬುಗಾರ್ನು ಮೇರನ್ ಬುಗಾರ್ನು ಅರೆನ್ ಬುಗಾರ್ನು ಒಟ್ಟು ಬುಗಾರ್ನೆ ಮಸ್ತ್ ಮಸ್ತ್ ಬುಗಾರ್ ಮಸ್ತ್ ಮಸ್ತ್ ಥ್ಯಾಂಕ್ಸ್. ಸಾರಿ ಥ್ಯಾಂಕ್ ಯು. ಆ್ಯಂಡ್ ಸೂರಜ್ ಸರ್ ಕೇನ್ ನಾವು ಕ್ಲಾರಿಟಿ ದಿಗ್ಗು ಜೊತೆರೆಗಿಲ್ಲ ಆರ್ ಕೇನ್ ಎಂಜಿದ್ರು ಮೇಡ ಸುಳ್ಳು ಪಂಡಿನ ಆತ್ ಆ ಮೂಜಿ ದಿನ ಆತು ಮಲ್ತಿನ ಬೆಸ್ಟ್ ಇತ್ತು ನನ್ನ ಪನ್ನೇರು. ಇದು ಎಂಕ್ ದಾದ ಬಂಡ ಐಟೇದು ಪರ್ಫೆಕ್ಷನ್ ಇತ್ತು ಬಂಡ ಥೀಮ್ಗೊಂಚೂರು ಕೆಲವು ಸ್ಟೆಪ್ಸ್ ಮ್ಯಾಚ್ ಆಯ್ತು ಹೊರತು ವೆರಿ ಪರ್ಫೆಕ್ಟ್ ವೆರಿ ಪ್ರೊಫೆಷನಲ್. ಪನ್ಪುಂದಾದ ಬಂಡ 3 ದಿನ ಮಲ್ತಿನ 30 ದಿನ ಮಲ್ತಿಲಾಗಿತ್ತು 30 ದಿನ ಮಲ್ತಿಲಾಗ ಅಂಚಾವೆ. ಸಾರ್ ಲೈನ್ ಪಂಡ ಟ್ರೈ ಮಲ್ತಂದಿಲ್ಲ ಸತ್ಯ ಸರ್ ಅದು 3 ದಿನ ಸರ್. ಥ್ಯಾಂಕ್ ಯು ಸೋ ಮಚ್. ಎಂಕ್ಲೆ ರಜನ ಕರ್ತ ಅದನ್ ರೂಪೇಶ್ ದಯ ಅರ್ಥ ಆಯ್ತು. ಓ ಎಂಕ್ಲ ಬಂಡ ಎಂಕ್ಲೆ ತಪ್ಪಿದೆ ಅದಕ್ಲ ಅದೇ ಇರೇ ಅರ್ಥ ಆತ್ನ ತಲೆ पण एन्न यूज इजते एंकर चेंज अल्ला मल्लत जड्ज बोर्ड अदगले मार्क कर एनीवेज नो प्रॉब्लम ನಾನು ಯಾಲ್ಲ ಮಸ್ತ್ ಮಸ್ತ್ ಪುಗರಾಯ ಬಕ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಜೋಕ್ಸ್ ಅಪಾರ್ಟ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇರೆಗೆ ಎಂಕಲ್ನ ಸೈಡ್ ಹಿಡಿದೊಂಜಿ ಬಾರಿ ಪೊರ್ಲ ಗಂಟದ ಗಿಫ್ಟ್ ಉಂಡು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅದನ್ನ ಎಡ್ಡೆ ಪ್ರಾಡಕ್ಟ್ ಮಲ್ತದ ತಿನ್ನೆ ಸೊ ಎಸ್ಪೆಷಲಿ ಫಿಶ್ ಫ್ರೈಗೆ 2 ಸಲ ತಿನ್ನೋದು 3 ಸಲ ತಿನ್ನಿ ಅವೇ ಕಾಣ ಚಾಕ್ಲ ತಿನ್ನೋಲಿ ಅವೇ ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. ಆ್ಯಂಡ್ ಡೆಫಿನೆಟ್ಲಿ ಮನೆಯಲ್ಲಿ ಮಕ್ಕಳಿದ್ದರೆ ಒಂದು ಸಜೆಷನ್, ಚಿತ್ರಕೂಟ, ಶಿಶು ಪೋಷಕ್, ನ್ಯಾಚುರಲ್ ಫುಡ್ ಇದನ್ನು ಡೆಫಿನೆಟ್ಲಿ ನಿಮ್ಮ ಮಕ್ಕಳಿಗೆ ಕೊಡಿ. ಯಾಕೆ ಅಂತಂದರೆ ನಂತರ ಹೆಲ್ದಿ ಆಗಿರಬೇಕು ಅಂತಂದರೆ, ನಂತರ ದಷ್ಟಪುಷ್ಟವಾಗಿರಬೇಕು ಅಂತಂದರೆ ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡಿ. ಖಂಡಿತ ಸ್ವಲ್ಪ ವರ್ಷ ಆದಮೇಲೆ ಹೇಳ್ತೀರಾ ರೂಪೇಶ್ ಆ ಟೈಮಲ್ಲಿ ಹೇಳಿದ್ದಕ್ಕೆ ನನ್ನ ಮಕ್ಕಳು ತುಂಬಾ ದಷ್ಟಪುಷ್ಟವಾಗಿದ್ದಾರೆ ಅಂತ. ಎನಿವೇಸ್, ಇವಾಗ ಈ ವಾರದ ಒಂದು ಸ್ಪೆಷಲ್ ಗಿಫ್ಟನ್ನು ಕೊಡುವಂತಹ ಸಮಯ. ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್ ಅನ್ನುವಂತಹ ಒಂದು ಅವಾರ್ಡ್ ಅಂತ ಹೇಳ್ಬೋದು. ಸೊ ಅದು ಯಾರಿಗೆ ಹೋಗ್ತಾ ಇದೆ ಅಂತ ಜಡ್ಜಸ್ ಹೇಳ್ತಾರೆ. ಸೊ ಓವರ್ ಟು ದ ಜಡ್ಜಸ್. ಈ ಎಪಿಸೋಡ್ದ ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್ ಗೋಸ್ ಟು ಸುಷ್ಮಾ ಪ್ರದೀಪ್ ಎಚ್. ವಾವ್, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಸುಷ್ಮಾ ಪ್ರದೀಪ್ ಅವ್ರು ದಯವಿಟ್ಟು ವೇದಿಕೆಗೆ ಬರಬೇಕು. ಜೋರಾಗಿರುವಂಥ ಚಪ್ಪಾಳೆ ಕೊಡಿ. ಕಂಗ್ರ್ಯಾಚುಲೇಷನ್ಸ್ ಸುಷ್ಮಾ. ಎಸ್,
ಅವ್ರಿಗೆ ಸಿಗ್ತಾ ಇದೆ ಸಂಪೂರ್ಣವಾಗಿ ನೈಸರ್ಗಿಕವಾಗಿ ಗಿಡಮೂಲಿಕೆಗಳ ಸಾರದಿಂದ ಮಾಡಿರುವಂತಹ ರೆವೆಂಟೋರ್ ಅವರ ಯುನಿಶೇಡ್ ಪ್ಲಸ್ ಕ್ರೀಮ್. ಇದನ್ನು ಬಳಸೋದ್ರಿಂದ ಮುಖದಲ್ಲಿ ಏನಾದರೂ ಕಪ್ಪು ಕಲೆಗಳಿದ್ರೆ, ನೆರಿಗೆಗಳಿದ್ರೆ ಅದು ಡೆಫಿನೆಟ್ಲಿ ಕಡಿಮೆ ಆಗುತ್ತೆ, ತ್ವಚೆ ಕಾಂತಿಯುತವಾಗಿ ಕಾಣುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್. ಎಸ್, ಖಂಡಿತ ಇದನ್ನು ಬಳಸಿ. ನಿಮ್ಮ ಮುಖ ಈಗಾಗಲೇ ಪಳಪಳ ಅಂತ ಹೊಳಿತಾ ಇದೆ, ಇವಾಗ ಡಬ್ಬಲ್ ಆಗಿ ಹೊಳೆಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಓಕೆ, ಇಲ್ಲಿಗೆ ಇವತ್ತಿನ ಎಪಿಸೋಡನ್ನು ಮುಗಿಸುವಂತಹ ಸಮಯ. ಮುಗಿಸುವಂತಹ ಟೈಮಲ್ಲಿ ಹೇಳುವಂಥ ವಿಚಾರ, ನಮ್ಮ ಟಿ ವಿ ನೋಡ್ತಾ ಇದ್ದೀರಾ ಅಂತ ಅಂದರೆ ಖಂಡಿತವಾಗ್ಲೂ ಒಂದು ದೊಡ್ಡ ಖುಷಿಯ ವಿಚಾರ. ಯಾಕೆ ಅಂತಂದರೆ ಈ ಒಂದು ಕಾರ್ಯಕ್ರಮ ಮಾಡಿರೋವಂಥದ್ದು ಎಸ್ಪೆಷಲಿ ಡ್ಯಾನ್ಸ್ಗೋಸ್ಕರ ಅಲ್ಲ, ತಾಯಂದ್ರಿಗೋಸ್ಕರ. ತಾಯಂದಿರು ತುಂಬಾ ತ್ಯಾಗವನ್ನು ಮಾಡ್ತಾರೆ. ಆ ತ್ಯಾಗಕ್ಕೆ ಇನ್ನೊಂದು ರಿಪ್ಲೇಸ್ಮೆಂಟ್ ಅನ್ನೋವಂಥದ್ದು ಇರೋದಕ್ಕೆ ಈ ಪ್ರಪಂಚದಲ್ಲಿ ಸಾಧ್ಯನೇ ಇಲ್ಲ. ಸೊ ಅಂತಹ ತಾಯಂದಿರಿಗೆ ಏನಾದರೂ ಮಾಡಬೇಕು ಅನ್ನೋವಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಟಿ ವಿ ಈ ಒಂದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅನ್ನುವಂತಹ ವೇದಿಕೆಯನ್ನು ಕ್ರಿಯೇಟ್ ಮಾಡಿದೆ. ಇನ್ನಷ್ಟು ಪರ್ಫಾರ್ಮೆನ್ಸಸ್ ನಿಮಗೋಸ್ಕರ ಕಾಯ್ತಾ ಇದೆ, ಆದರೆ ಈ ಎಪಿಸೋಡಲ್ಲ, ಮುಂದಿನ ಎಪಿಸೋಡ್ನಲ್ಲಿ. ಸೊ ಇವತ್ತಿನ ಶೋ ಮುಗಿಸುವಂತಹ ಸಮಯ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿ ವಿ. ಥ್ಯಾಂಕ್ ಯು ಸೋ ಮಚ್.